ಸೆಕೆಂಡ್ ಇವತ್ತು ಏನಂತ ಹೇಳಿದರೆ, ಅವರೀಗ ಎಷ್ಟು ಜನ ಇವತ್ತು ಕಾಂಟ್ಯಾಕ್ಟ್ ಆಗಿದ್ದಾರೆ, ಅದೇ ವೈಫ್ ಮಗ ಅವ್ರನ್ನ ಈಗ ಸೆಕೆಂಡ್ ಕನ್ಫರ್ಮ್ ಆದಂದ್ರೆ ಶಿಫ್ಟ್ ಮಾಡ್ತೀರಿ. ಎಲ್ಲಿಗೆ ಶಿಫ್ಟ್? ಓಕೆ, ಅದನ್ನು ಅಲ್ಲಿಗೆ ಈಗ ಶಿಫ್ಟ್ ಮಾಡ್ತೀರಿ ಇದಕ್ಕೆ. ಅವ್ರದ್ದು ಟೆಸ್ಟ್ ಕೊಟ್ಟರೆ ಅಲ್ಲ ಒಂದದು, ಯಾಕಂದರೆ ಅದು ದಟ್ಸ್ ಅಪಾರ್ಟ್ಮೆಂಟ್ ಪೀಪಲ್ ಕನ್ಸರ್ನ್ ಒಂದು. ಸೆಕೆಂಡ್, ಈಗ ಅವ್ರು ಬಂದ ನಂತರ ಅವ್ರು ಯಾರನ್ನೆಲ್ಲ ಭೇಟಿ ಆಗಿದೆ ಅಂತ ಈಗ ಅವ್ರು ನೆನಪಿರ್ತೀವಿ. ಅತಿ ಹೆಚ್ಚಾಗ ಫುಲ್ ಸ್ಕ್ರೀನಿಂಗ್ ಮಾಡೋದು ಇಟ್ಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಡ್ಯೂಟಿ, ಅದು ಮಾಡಬೇಕು. ಗೊತ್ತಾಯ್ತಾ? ನಾನು ಕೇಳುವಂಥದ್ದು, ಅವರಿಗೆ ನಾನೊಂದು ಪಾಸಿಟಿವ್ ಆದೆ, ನಾನು 5 ದಿವಸ ಮುಂಚೆ ಬಂದೆ. ನಾನು ಬಂದು ಯಾರ ಮನೆಗೆ ಹೋಗಿದ್ದೇನೆ, ಯಾವ ಮಕ್ಕಳ ಜೊತೆ ಆಟ ಆಡಿದ್ದೇನೆ, ಯಾರ ಜೊತೆ ಅಂಗಡಿಗೆ ಹೋಗಿದ್ದೇನೆ, ಯಾರ ಜೊತೆ ಏನೆಲ್ಲ ನಂದು ಆಗ ಕನೆಕ್ಟಿವಿಟಿ ಇದೆಯಲ್ಲ, ಅದನ್ನೆಲ್ಲ ನೀವು ಡೀಟೇಲ್ ಇಷ್ಟು ತಗೊಂಡಿದ್ದೀರಾ? ಅವ್ರು ಬಂದು ಎಷ್ಟು ದಿವಸ ಆಯಿತು? ಅವ್ರು ಬರುವಾಗ ನಮ್ಮ ಯಾವ ರಿಕ್ಷಾದಲ್ಲಿ ಬಂದ್ರ, ಕಾರಲ್ಲಿ ಬಂದ್ರೆ, ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಬೆಳಿಗ್ಗೆ ವಾಚ್ಮ್ಯಾನ್ ಸಿಕ್ಕಿದೆ, ಅವನಿಗೆ ಕೈ ಕೊಟ್ಟು ಅವನಿಗೆ ಮಾತಾಡಿದ್ರ? ಅವ್ರ ಮನೆಗೆ ಹೋಗಿ ಬಂದಾಗ ಅಲ್ಲಿಗೆ ಹೋಗಿ ಕಾರ್ಯಕ್ರಮಕ್ಕೆ ಬಂದು ಇವರಿಗೆ ಬಂದು ಯಾರು ಕೈ ಕೊಟ್ಟಿದ್ದಾರ? ಅಲ್ಲಿ ಕೆಳಗೆ ಶಾಪಿಗೆ ಹೋಗಿದ್ದಾರ? ಅವ್ರನ್ನ ಭೇಟಿಯಾಗಿದ್ದಾರ? ಸಂಬಂಧಿಕರ ಮನೆಗೆ ಹೋಗಿದ್ದಾರ? ಏನೆಲ್ಲ ಅವತ್ತು ಬಂದ ನಂತರ ಮೊನ್ನೆ ತನಕ ಎಲ್ಲಿ ಹೋಗಿ ಅದನ್ನು ಟ್ರ್ಯಾಕ್ ಮಾಡಬೇಕಲ್ಲ, ಅದು ಫಸ್ಟ್. ಯಾಕೆ ಅವ್ರನ್ನ ಮತ್ತೆ ನಾವು ಟೆಸ್ಟ್ಗೊಳಿಸ್ಪಡಿಸ್ಬೇಕು ಅಲ್ವಾ? ಸೊ ಆ ಪ್ರೊಸೀಜರ್ ನೀವು ಬೇಗ ಫಾಲೋಅಪ್ ಮಾಡಿ ಹೇಳಿ. ಯಾಕಂತ ಹೇಳಿದರೆ ಈಗ ಕ್ಲೋಸ್ ಇಸ್ ಥಿಕ್ಲಿ ಕನೆಕ್ಟೆಡ್ ಇಲ್ಲಿ. ಸೊ ಒಬ್ಬರೊಬ್ಬರು ನಾವು ನೋಡ್ಕೊಂಡು ಹೋಗ್ಬೇಕಲ್ಲ. ನಾವು 10 ದಿವಸ ಆದ ನಂತರ ಇನ್ನೊಬ್ಬ ಇಲ್ಲಿ ಪತ್ತೆ ಆಗೋದಲ್ಲ. ಏನಿದ್ರು ಕೂಡ ಈಗಲೇ ಅವ್ರನ್ನ ತೆಗೆದುಕೊಂಡು ನಾವು ಟೆಸ್ಟ್ ಮಾಡಿ ಕ್ವಾರಂಟೈನ್ ಮಾಡಿ ಇಡಬೇಕು. ಇನ್ನೆಲ್ಲ ಮುಗಿದ ನಂತರ 15 ದಿವಸ ಆಗುವಾಗ ಅವನು ಗೊತ್ತಾಗಬೇಕು, ಅವನೊಂದು ಪಾಸಿಟಿವ್ ಆಗೋದು, ಮತ್ತು ಅವನು ಈ ಮಧ್ಯೆ 100 ಜನ ಹೋಗಿ ಅವ್ನು ಭೇಟಿ ಆಗಿದ್ರು, ಮತ್ತು ನಾವು ಅವ್ರ ಹಿಂದೆ ಹೋಗುದು. ಅದು ಈಗ ಇಮಿಡಿಯೇಟ್ ಮಾಡಬೇಕು. ನಿನ್ನೆ ಫಸ್ಟ್ ರೌಂಡಲ್ಲಿ ಪಾಸಿಟಿವ್ ಬಂದ ತಕ್ಷಣ ಇಮಿಡಿಯೇಟ್ ಲಾಕ್ಡೌನ್ ಮಾಡ್ತಾರೆ ಅಲ್ವಾ? ಮಾಹಿತಿ ಬರಲಿಲ್ಲ. ಯಾಕೆ ಇಮಿಡಿಯೇಟ್ ಲಾಕ್ ಮಾಡುವಂತ ಅಂತ ಹೇಳಿದ್ರೆ, ಇಲ್ಲ ಸ್ವಲ್ಪ ಸುದ್ದಿ ಸಿಕ್ಕ ತಕ್ಷಣ ನಿಮ್ಮ ಫ್ಲ್ಯಾಟಲ್ಲಿ ಇದ್ದರು ಹೋಗ್ತಾರೆ. ಆಯ್ತು, ಅದು ಯಾರು ಕೂಡ ನಿಮ್ಮ ಒಳಗಡೆ ಯಾರು ಬರಬಾರ್ದು, ಹೊರಗಡೆ ಯಾರು ಹೋಗಬಾರ್ದು. ಅದಕ್ಕೆ ಇಮಿಡಿಯೇಟ್ ಒಂದು ಲಾಕ್ಡೌನ್ ಅವರು ಮಾಡುವಂಥದ್ದೊಂದು ಸಿಸ್ಟಮ್. ಅದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕು. ಇನ್ನು ಸೆಕೆಂಡ್, ಆಶಾ ಕಾರ್ಯಕರ್ತರು ಇವರ ಸುತ್ತಮುತ್ತಲ ಮನೆಗೆ ನಿಮ್ಮ ಮನೆಗೆಲ್ಲ ಬರ್ತಾರೆ. ನೀವೇ ಮುಂದೆ ನಿಂತ್ಕೊಂಡು ಅವ್ರು ಕರ್ಕೊಂಡು ಹೋಗಿ ಎಲ್ಲ ಸಹಕಾರ ಕೊಡಬೇಕು. ಯಾರು ಆಶಾ ಕಾರ್ಯ ಯಾರು ಕೂಡ ಒಂದು ತೊಂದರೆ ಮಾಡಿ ಯಾರು ಕೂಡ ಬರುವುದಿಲ್ಲ, ಒಳ್ಳೆಯದಕ್ಕೆ ಮಾಡಲಿಕ್ಕೆ ಬರ್ತಾರೆ. ಅದು ಅವರ ಕೆಲಸ ಇದರಲ್ಲಿ. ಸೊ ಅಲ್ಲಿ ಯಾರಿಗೂ ಕೂಡ ಗೊಂದಲ ಬೇಡ. ಸೊ ನೀವು ಅಸೋಸಿಯೇಷನ್ ಆಗಿದ್ದೀರಿ, ಯಾರು ನೀವೇ ಪ್ರತಿ ಮನೆ ಕರ್ಕೊಂಡು ಹೋಗಿ ಸಹಕಾರ ಕೊಡಿ, ಅವರಿಗೆ ಮನೆಯವರಿಗೆ ಹೇಳಿ ಕಂಪ್ಲೀಟ್ ಒಂದು ದೊಡ್ಡ ಮಟ್ಟದ ಅವ್ರಿಗೆ ಹೆಲ್ಪ್ ಮಾಡೋ ಜವಾಬ್ದಾರಿ ನಿಮ್ಮೆಲ್ಲರ ಇವತ್ತು ನಿಮ್ಮ ಸೊಸೈಟಿಯವರ ಪ್ರೈಮರಿ ರೆಸ್ಪಾನ್ಸಿಬಲ್. ಸೊಸೈಟಿ ಅಂತ ಮಾತ್ರ ಅಲ್ಲ, ಅವ್ರ ಪಕ್ಕದ ಮನೆ ಸುತ್ತ ಮನೆಗೆಲ್ಲ ಮನೆಗಳಿಗೆ ಹೋಗ್ತಾರೆ. ನೀವು ಕೌನ್ಸಿಲ್ ಕೂಡ ಅವ್ರ ಜೊತೆಯಲ್ಲಿ ನಿಮ್ಮ ಏರಿಯಾಕ್ಕೆ ಬರುವಾಗ ನೀವು ಅವ್ರ ಜೊತೆ ಹೋಗಿ ಕೊಡುವಾಗ ಸಹಕಾರಿ ಕೊಡೋದು ಕೆಲಸ ಇವತ್ತು ಆಗಬೇಕು. ಅದು ಆತ್ಮವಿಶ್ವಾಸ ಇವತ್ತು ಎಲ್ಲರಿಗೂ ಕೂಡ ಬರಬೇಕು. ಇಲ್ಲಿ ಏನು ಆಗ್ತಂತಲ್ಲ, TV ಪೇಪರ್ ಅದಿದ್ದು ಎಲ್ಲರಿಗೂ ಕೂಡ ಒಂದು ಭಯದ ವಾತಾವರಣ. ಅವ್ರು ಇಷ್ಟು ರಿಸ್ಕ್ ತಗೊಂಡು ಅವರು ಟೆಸ್ಟಿಂಗ್ ಬರೋದೇ ದೊಡ್ಡ ವಿಚಾರ ಈ ಕೇಸಸ್ ಇರುವಾಗ ಇದರಲ್ಲಿ. ಅದನ್ನು ತಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಮೊದಲ ಆದ್ಯತೆ ಮೇಲೆ ಇವತ್ತು ಕೊಡಬೇಕು. ನಂಬರ್ 1. ನಂಬರ್ 2, ಈಗ ಅವರ ಐಸೋಲೇಷನ್ మనం ವಿಚಾರ ಮಾಡ್ತೀವಿ. ಈಗ ಇಲ್ಲಿ ಒಂದು 100 ಜನ ಸಿಕ್ಕಿ ಅವರೊಂದು 30, 50, 100 ಜನ ಕಾಂಟ್ಯಾಕ್ಟ್ ಆಗಿದ್ದಾರೆ ಅಂತ ಹೇಳುವ. ತದನಂತರ ಅವ್ರನ್ನ ಎಲ್ಲಿ ಕ್ವಾರಂಟೈನ್ ಮಾಡ್ತೀವಿ? ಒಂದು ಮತ್ತೆ ಇನ್ನೊಂದು ಸಚ್ಪದ ಮಗುದು ಫೈನಲ್ ಆಗ್ತಾ ಬಂದಿದ್ದಾವೆ. ಅದಕ್ಕೆ ಅವೆಲ್ಲಕ್ಕೆ ಶಿಫ್ಟ್ ಮಾಡೋದು ಬೇಡ. ಅಲ್ಲೇ ಕಡೆ ಮೊನ್ನೆ ಅವರೇ ನಾವೆಲ್ಲ ಶಿಫ್ಟ್ ಮಾಡ್ತಾ ಇದ್ದೇವೆ. ಓಕೆ, ಈಗ ನೆಕ್ಸ್ಟ್ ರೈಟ್. ಈಗ ನಿಮ್ಮ ಈಗ ನಮ್ಮ ಒಂದು ಇಲ್ಲಿ ಪಾಸಿಟಿವ್ ಕಂಡ ತಕ್ಷಣ ಈಗ ನಿಮ್ದು ಏನಿದೆ ಕೋರ್ಸ್ ಆಫ್ ಆಕ್ಷನ್? ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ದೇನು? ಇಂಥ NFI ಚೇಂಬರ್ನಂಥ ಫೆಸಿಲಿಟಿಯಲ್ಲಿ ಅಥವಾ ಬೇರೆ ಎಲ್ಲಿ ಫೆಸಿಲಿಟಿ ಉಂಟು ಅಲ್ಲಿ ಅವರನ್ನು 14 ದಿವಸ ಮಾನಿಟರ್ ಮಾಡ್ತಾರೆ. ಅದರಲ್ಲಿ 12ನೇ ದಿವಸ ಅವ್ರದ್ದು ಸ್ವಾಬ್ ತೆಗೀತದೆ. ಸ್ವಾಬ್ ನೆಗೆಟಿವ್ ಬಂದರೆ 14ನೇ ದಿವಸ ಅವ್ರು ಮನೆಗೆ ಹೋಗ್ತಾರೆ ಸರ್. ಆಮೇಲೆ ಮತ್ತೆ 14 ದಿವಸ ಅವರಿಗೆ ಒಂದು ವಾಟ್ಸಪ್ ಒಂದು ಆ್ಯಪ್ ಇದೆ, ಆ ಆ್ಯಪ್ ಡೌನ್ಲೋಡ್ ಮಾಡಿ ಡೈಲಿ ಅವರು ಸೆಲ್ಫಿ ತೆಗೆದು ಕಳಿಸ್ಬೇಕು.
ಸೆಕೆಂಡರಿ ಕಾಂಟ್ಯಾಕ್ಟ್ನವರು ಮೊದಲಿಂದ ಮನೆಯಲ್ಲೇ ಇರ್ತಾರೆ, ಬಟ್ ಹೌಸ್ ಕ್ವಾರಂಟೈನಲ್ಲಿ ಇರ್ತಾರೆ, ಮತ್ತೆ ಆಶೆನವ್ರಿಗೆ ಹೋಗಿ ಅವ್ರು ಅಲ್ಲಿದ್ದಾರಾ ಅಂತ ನೋಡ್ಕೊಂಡು ಬರ್ಬೇಕು ಸರ್. ಇದು ಗೈಡ್ಲೈನ್ಸ್, ಗೈಡ್ಲೈನ್ಸ್ ಕ್ರಮ ಹೀಗೆ ಮಾಡ್ಬೇಕು ಸರ್. ಇಲ್ಲ ಸರ್, ಈಗ ಅವ್ರಿಗೆ ಆಪರೇಷನ್ ಕೊಡಬೇಕು, ಸೊಸೈಟಿ ಹೌಸ್ ಕ್ವಾರಂಟೈನ್ ಸರಿಯಾಗಿ ಆಗ್ಬೇಕು ಸರ್. ಗೊತ್ತಾಯ್ತಲ್ಲ, ಮನೆಯಿಂದ ಹೊರಗಡೆ ಬರಬಾರ್ದು. ಆ ಏಜ್ ಮನೆಗೆ ಬರ್ಲಿಕ್ಕೆ ಬಿಡ್ಬೇಡಿ, ನಿಮ್ಮ ಮನೆ ಹೊರಗೆ ಯಾರು ಕೂಡ ಬಿಡ್ಬೇಕು. ಈಗ ಏನಾಗಿದೆ ಅವರಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ 60 ವರ್ಷದ ಮೇಲ್ಪಟ್ಟವರು ಮತ್ತು ಡಯಾಬಿಟಿಸ್ ಮತ್ತು ಬೇರೆ ಕ್ರಾನಿಕ್ ಡಿಸೀಸ್ ಅಲ್ಲಿ ಇದ್ದವರು ಇದ್ರೆ ಅವ್ರದ್ದೊಂದು ಲಿಸ್ಟ್ ಕೊಡ್ಲಿ ಸರ್. ಅವ್ರ ಮಾಹಿತಿ ದಯವಿಟ್ಟು ಇವತ್ತು ಹೊರಗಡೆಗೆ ಹೋಗಿ ಅದು ಆಶೀರ್ವಾದ ನೋಡ್ತಾರೆ. 70 years ಮೇಲೆ ಪ್ಲಸ್ ಡಯಾಬಿಟಿಸ್ ಇವರಿಗೆ ಈಗ ಎಸೆನ್ಷಿಯಲ್ ಸರ್ವಿಸ್ ಏನೇನಿದೆ ನೀವು ಫೋನ್ ಮಾಡಿ ತಂದು ಕೊಡ್ಬೇಕು. ಕೇಳಿ, ಈಗ ನಿಮ್ಗೆ ಅಲ್ಲಿ ಹಾಲು ಕೊಡ್ತಿದ್ದವ್ರು ಯಾರು ಹಾಲು ಬಂದು ಹಾಕ್ತಿದ್ದಾರೆ? ಯಾರು ಅಲ್ಲಿ ಅಂಗಡಿ ಸಿಸ್ಟಮ್ ಮಾಡಲಿ. ಸರ್ವಿಸ್ ಯಾರು ಸರ್ವಿಸ್ ಇರ್ತಾರೆ ಅವ್ರು ಮಾತ್ರ ಪಾಸ್ ಕೊಡ್ಬೇಕು. ಹೇಳಿದ್ದಾರೆ ಗ್ರೂಪದಲ್ಲಿದ್ದಾರೆ ಇವ್ರಿಗೆ ನಿಮಗೆ ಪಾಸ್ ಕೊಡುವ ಇದರಲ್ಲಿ. ಅವ್ರಿಗೆ ಏನಾದರೂ ಮೆಡಿಸನ್ ಏನಾದ್ರು ಬೇಕಿದ್ರೆ ಅವರು ನಿಮಗೆ ಒಂದು ಫೋನ್ ಮಾಡಿದರೆ ನೀವು ಅಂಗಡಿಯಿಂದ ಹೋಗಿ ತಗೊಂಡು ಕೊಟ್ಟರೆ, ಯಾರು ಎಲ್ಲರಿಗೂ ಮೆಡಿಸಿನ್ ಇರುವುದಿಲ್ಲಲ್ಲ, ಸ್ವಲ್ಪ ಜನಕ್ಕೆ ಇರುವುದು ಅಲ್ವಾ? ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಳ್ಬೇಕು. ಏನಿಲ್ಲ, ಒಬ್ಬ ಮೆಡಿಕಲ್ ಸ್ಟೋರ್ ಒಬ್ರು ಕರ್ಕೊಂಡು ಹೋಗೋದು ಬಿಟ್ಟರೆ ಅವ್ರು ಮಾಡ್ಕೊತಾರೆ, ತೊಂದರೆ ಇಲ್ಲ. ಅದನ್ನ ಮತ್ತೆ ಮೆಡಿಕಲ್ ಸ್ಟೋರ್ ಟಚ್ ಮಾಡಿದರೆ ಅಷ್ಟೇ ಸಾಕು, ಅವರೇ ಮಾಡ್ತಾರೆ. ಅವರೇ ಅದು ಮಾಡ್ತಾರೆ. ಮೆಡಿಕಲ್ ಸ್ಟೋರ್ ಕರ್ಕೊಂಡು ಹೋಗಿ, ತರಕಾರಿ ಅಂಗಡಿ ಕರ್ಕೊಂಡು ಹೋಗಿ, ಹಣ್ಣಿನ ಅಂಗಡಿ ಕರ್ಕೊಂಡು ಹೋಗಿ, ದಿನಸಿ ಅಂಗಡಿ ಕರ್ಕೊಂಡು ಹೋಗಿ, 4 ಐಟಮ್ ಹಾಲು 5 ಐಟಮ್ 5 ಜನ ಕರ್ಕೊಂಡು ಹೋಗ್ಬಿಟ್ರೆ ಅವ್ರು ಮಿಕ್ಕಿಂಗ್ ಮಾಡ್ಕೋತಾರೆ. ಅದು ಮಾಡಿ ನೀವು ಮಾಡಲ್ಲ ಅಂದ್ರೆ ನಾವು ಮಾಡ್ಕೊಡ್ತೀವಿ, ಬಟ್ ಯಾಕಂದ್ರೆ ಎಲ್ಲರೂ ಇಲಾಖೆಗಳು ಜವಾಬ್ದಾರಿ ಅಂತ ನಾವು ಎಲ್ಲರೂ ಅಸಿಸ್ಟ್ ಮಾಡ್ತೀವಿ ಅಲ್ಲೇ. ಸೊ ಕನ್ಫ್ಯೂಸ್ ಬೇಡ. ನಮಗೆ ಹಾಲು ಹೇಗೆ ಬರ್ತದೆ, ನಮಗೆ ತರಕಾರಿ ಹೇಗೆ ಬರ್ತದೆ, ಅವ್ರು ನಿಮ್ಗೆ ಏನೆಲ್ಲ ವ್ಯವಸ್ಥೆ ಬೇಕು ನಾವು ಮಾಡಿ ಕೊಡ್ತೇವೆ. ದಯವಿಟ್ಟು ನೀವು ಅದರಲ್ಲಿ ಹೊರಗೆ ಬರಲಿಕ್ಕೆ ಹೋಗಬೇಡಿ, ಮತ್ತು ಯಾರು ಗೊಂದಲ ಕೊಡ್ಬೋದು, ಯಾರು ಆಗೋದು ಬೇಡ. 15 ದಿವಸದಲ್ಲಿ ಇದೆಲ್ಲ ಯಾವಾಗಲೂ ಕೂಡ ಸರ್ಕಾರ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುವುದೇ ಇಲ್ಲ. ನಾವು ಬ್ಲ್ಯಾಕ್ ಎಲ್ಲ ಮಾಡಿ ಮತ್ತೆ ಅನೌನ್ಸ್, ಅದು ಕನ್ಫರ್ಮೇಶನ್ ಕೊಡುದು ಗೌರ್ಮೆಂಟ್, ಇಲ್ಲದೆ ಕೊಡುವುದೇ ಇಲ್ಲ. ಯಾಕಂದ್ರೆ ಇಲ್ಲಿ ಏನಾದ್ರು ಒಂದು ತಪ್ಪು ಮಾಡಿ ಇಡೀ ದೊಡ್ಡ ರದ್ದಂತ ಆಗ್ತದೆ. ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಟೆಸ್ಟ್ ಮಾಡ್ತದೆ. ಫಸ್ಟ್ ಒಂದು ಪ್ರಿಲಿಮಿನರಿ ಬರ್ತದೆ, ಪ್ರಿಲಿಮಿನರಿ ಪಾಸಿಟಿವ್ ಬಂದಾಗ ಪುನರ್ ರನ್ ಮಾಡ್ತಾರೆ, ಪುನರ್ ರನ್ ಮಾಡಿ ಪಾಸಿಟಿವ್ ಬಂದ್ರೆ ಈಗ ಮತ್ತೆ 16 ದಿವಸ ಬಿಟ್ಟು ಮತ್ತೆ ಒಮ್ಮೆ ನೆಗೆಟಿವ್ ಬಂದರೆ ಆಗುದಿಲ್ಲ, ಮತ್ತೊಮ್ಮೆ ಕಲಿಸ್ತಾರೆ. ಸೆಕೆಂಡ್ ನೆಗೆಟಿವ್ ಬಂದರೆ ರೀಚೆಕಿಂಗ್, ಕ್ಲಾರಿಟಿ ಆದ ನಂತರ ಅದನ್ನು ಕ್ಲಿಯರ್ ಆಗುವಂಥದ್ದು. ಸೊ ಅದರಲ್ಲಿ ವಾಟ್ಸಪ್ದಲ್ಲಿ ಬಿಟ್ಟು ಇದೆಲ್ಲ ಸಂಶಯ ಬೇಡ. ಇದಕ್ಕೆ ಇದು ವಾಟ್ಸಪ್ ನೋಡಿದ್ರೆ ಬೇಡ ಸದ್ಯಕ್ಕೆ ಒಂದು 10 ದಿವಸ ವೈರಸ್ ಎಲ್ಲ ಸರಿ ಕೂತ್ಕೊಳ್ಬೇಕಾದ್ರೆ. ಇದಕ್ಕೆ ಇವರಿಗೆ ಹಾಲು ಅದು ಏನಾದ್ರು ಬೇಕು ಒಂದೊಂದು 2 ಫೋನ್ ನಂಬರ್ಗೆ ವ್ಯವಸ್ಥೆ ಮಾಡ್ತೇವೆ. ಏನು ಹೆಚ್ಚು ಕಮ್ಮಿ ಇದ್ರೆ ನಮಗೆ ನೀವು ಫೋನ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ್ರೆ ಅಪ್ಪ ಅವರೇ ಡೈಲಿ ಅಲ್ಲಿ ಒಬ್ಬರು ನಮ್ಮ ಬಿಲ್ಡಿಂಗ್ ಅಲ್ಲಿ ಮ್ಯಾನೇಜರ್ ಇದ್ದಾರೆ, ನಂಬರ್ ಕೊಟ್ಟರೆ ಅವರಿಗೆ ಯಾವ ಎಲ್ಲ ಡೀಟೇಲ್ಸ್ ಅವರಿಗೆ ನಂಬರ್ ಕೊಟ್ಟರೆ ಹಾಗೆ ಮಾಡಿ ಅದು ಲೋಕಲ್ ಇದು ತೊಗೊಂಡ್ಲಿ ಫೋನ್ ಮಾಡ್ತಾರೆ ಅದು ಸಮಸ್ಯೆ ಮುಗಿತದೆ. 24 ಗಂಟೆ ನಮ್ದು ಬಾಗಿಲು ಹಾಕೋದಿಲ್ಲ, ಫೌಂಡೇಶನ್ ಒಂದ್ಸರಿ ಓಪನ್ ಆದ. ಅದರಿಂದ ಏನೇ ಇದ್ರು ನಮ್ಗೆ ಹೇಳಿದ್ರೆ ನಾವು ಡಾಕ್ಟರ್ಸ್ ಒಟ್ಟಿಗೆ ಆಗಲಿ, ಇವತ್ತು ವೆಜಿಟೇಬಲ್ಸ್ ಆಗಲಿ ಎಲ್ಲನೂ ನಾವು ಮಾಡ್ತೀವಿ. ಬಟ್ ಅದೇ ಥರ ಎಲ್ಲ ಇಲಾಖೆ ಜವಾಬ್ದಾರಿ ಇದೆ, ನಮ್ಗೆ ಒಂದೇ ಕಡೆ ಇರೋದಿಲ್ಲ, ಬೇಕಾದಷ್ಟು ಸುಮಾರು ಕಡೆ ಇದ್ದಾವೆ. ಈಗ 8 ಚೆಕ್ ಪೋಸ್ಟ್ ಇದ್ದಾವೆ, ತಲಪಾಡಿಯಿಂದ ಹಿಡಿದು ನತ್ತಿಲ್ಬೋದು ತನಕ. ಅದಲ್ಲದೆ ಒಂದು ಈಗ 24 ಜನ ಸಲೀಮ್ ಹೆಗ್ಡೆ ಏನಿರುತ್ತೆ ಅಲ್ಲಿ ಇನ್ನೂ 23 ಜನ ಇದ್ದಾರೆ. ಇವ್ರನ್ನೆಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ ನಾವು ಮಾಡ್ತೀವಿ, ತ್ವರಿತವಾಗಿ ಯಾರು ಮಾಡಿಲ್ಲ ಅಂದರೆ ನಮ್ಮ ಗಮನಕ್ಕೆ ತಂದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಅದರಿಂದ ಏನು ಈಗ 80 ಮನೆ ಇದ್ದಾವೆ, ಅವರು ದಯಮಾಡಿ ಯಾರು ಹೊರಗಡೆ ಬರೋದು ಬೇಡ, ಮತ್ತು ಯಾರು ಬರೋಗಿದೆ ಅವ್ರು ಬೇಡ ಅಂತ ಹೇಳಿ. ನಿಮ್ಮಿಂದ ಅವರಿಗೆ ತೊಂದರೆ ಆಗೋದು ಬೇಡ, ಅಥವಾ ನೀವು ತೊಂದರೆ ಆಗಿದೆ ಅಂತ ನಾವು ಹೇಳ್ತಿಲ್ಲ. ಏನು ಡಾಕ್ಟರ್ಸ್ ಹೇಳ್ತಾರೆ, ಅವರು ತಜ್ಞರಿದ್ದಾರೆ,
ಗೌರ್ಮೆಂಟ್ ರಿಸರ್ಚ್ ಮಾಡಿರ್ತಾರೆ, ಸುಮ್ಮನೆ ಕೊಡೋದಿಲ್ಲ. ಇಷ್ಟು ಸಹ ನಾವು ಕೈ ಹಾಕಲಿಲ್ಲ. ನೆನ್ನೆ ಯಾಕೆ ರಾತ್ರಿ ಮಾಡಿದ್ವಿ, ಇದೇ ಕಾರಣಕ್ಕೋಸ್ಕರ ನೀವು ಉಳ್ಕೋಬೇಕು, ನಾವು ಉಳ್ಕೋಬೇಕು. ಅವ್ರು ಹೇಳ್ತಾರೆ 3 ಕಿಲೋಮೀಟರ್ ರೇಡಿಯಸ್ನಲ್ಲಿ ಅಂತಂದ್ರೆ ನನ್ನ ದೇಶನೂ ನಮ್ಮ ಆಫೀಸ್ಗಳು ಎಲ್ಲ ಬಂದ್ಬಿಡ್ತವೆ. ಇದು ಕೂಡ ಬರುತ್ತೆ 3 ಕಿಲೋಮೀಟರ್. ಅಷ್ಟು ಮಾಡೋಕ್ಕಾಗ್ತಿದ್ರು ನ್ಯಾಷನಲ್ ಹೈವೇ ಇರೋದ್ರಿಂದ ಸುತ್ತ ನಾವು ಬ್ಯಾರಿಕೇಡ್ಸ್ ಮಾಡಿದ್ದೀವಿ. ನೀವು ಜನ ಏನು ಮಾಡಬೇಕು, ನೀವು ಯಾರು ಬರ್ದಿರಂಗೆ ನಿಮಗೆ ಯಾರು ಬರೋರಿದ್ರೆ ಬರಬೇಡಿ ಅಂತ ಹೇಳಿ. ಫೋನಲ್ಲಿದೆ ನಿಮ್ಮದು ವಾಟ್ಸಪ್ ಕಾಲ್ನಲ್ಲಿ ಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ಕೊಂಡು ನೋಡ್ಕೋಬೋದು, ಮಾತಾಡ್ಬೋದು. ದುಡ್ಡು ಕಾಸು ನಿಮಗೆ ಏನಾದರೂ ತೀರಾ ಸಮಸ್ಯೆ ಆದರೆ ಈಗ ದಾನಿಗಳು ಇಲ್ಲೇ ಇದ್ದಾರೆ, ಅದು ಮೇಂಟೈನ್ ಆಗ್ತದೆ. ಎಲ್ಲ ರೀತಿಯ ವ್ಯವಸ್ಥೆ ಸರ್ಕಾರ ನಿಮ್ಮ ಮತ್ತೆ ಅವರ ಸೊಸೈಟಿ ಅಧ್ಯಕ್ಷರು ಅದೇ ಅಧ್ಯಕ್ಷ ಇದ್ದಾರೆ, ಒಳಗಡೆ ಇದ್ದಾರೆ ಅವರು, ಅಲ್ಲೇ ಇದ್ದಾರಲ್ಲ. ಆಗಲ್ಲ, ಅದೇ ಫ್ಲಾಟ್ ಉಂಟಾ? ಶಾಪ್ ಉಂಟಾ? ನಿಮಗೆ ತೀರಾ ಏನಾದರೂ ಸಮಸ್ಯೆಗಳು ಬಂದರೆ, ಯಾವುದೇ ಸಮಸ್ಯೆ ಇದ್ರು ಅಲ್ಲೊಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದೇ ಇರ್ತಾರೆ. ನಮ್ಮ ನಂಬರ್ಗಳೆಲ್ಲ ಹಾಕಿರ್ತೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕೈಯಿಂದ ಏನಾಗುತ್ತೋ ನಾವು ಮಾಡ್ತೀವಿ. 24/7 ವ್ಯಾಪಡಿ. ನಿಮ್ಮಂತ ಆಫೀಸರ್ ಇರುವಾಗ ನಮಗೆ ಖಂಡಿತ ನಮ್ಮಲ್ಲಿ ಭರವಸೆ ಇದೆ. ಅದಕ್ಕೆ ಸಣ್ಣ ವಿಚಾರ ಬಂದಾಗ ಪೊಲೀಸ್ನವರು ದೌರ್ಜನ್ಯ ಮಾಡದೆ ಸಂಹಿತೆಯನ್ನು ಪಾಲಿಸಿದಾಗ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಆ ದೌರ್ಜನ್ಯ ಯಾವತ್ತೂ ಕೂಡ ವಾಟ್ಸಪ್ ನಮ್ಮಲ್ಲಿ ನಮ್ಗೆ ಹೆದರಿಕೆ ಆಗ್ತದೆ. ಅಲ್ಲ, ಇಲ್ಲಿ ಮಂಗಳೂರಲ್ಲಿ ಆಗಿದೆಯಾ? ಮಂಗಳೂರಲ್ಲಿ ಆಗಿದೆ ಹೇಳಿ. ನಿಮ್ಗೆ ಹೇಳ್ತೀನಿ, ಕೆಲವು ಕಡೆ ಏನಾಗಿದೆ ಅಂದ್ರೆ ಬಿಸಿಲಲ್ಲಿ ನಿಂತು ಕೆಲಸ ಮಾಡುವಾಗ ಅವ್ನು 24 ಗಂಟೆ ಕೆಲಸ ಮಾಡಿರ್ತಾನೆ. ಆ ಒಡಿಸ್ಕೊಂಡು ಅವನು ಒಬ್ಬನೇ ಆಗಿರ್ತಾನೆ. ಮೊದಲಿಗೆ ಅವನು ಹೋಗ್ತಾನೆ, ಅದ್ರ ಮೊದಲು 25 ಜನಕ್ಕೆ ಅವನು ಕಳಿಸಿರ್ತಾನೆ, ಹೋಗು ಅಂತ ಕೇಳಲ್ಲ. ನೀವೇನ್ ಮಾಡ್ತೀರಿ, ಒಂದು ಇರುವೆ ಕಚ್ಚಿದ ತಕ್ಷಣ ಸುಮ್ಮನೆ ನಂಬ್ಕೊಂಡು ಬಿಡ್ತೀರಿ. 5-6 ಕಚ್ಚಿಬಿಟ್ರೆ ಎಲ್ಲ ಸಿಕ್ಬಿಡ್ತಿರಲ್ಲ. ನೀವು ಮನುಷ್ಯನ ಸಹಜ ಗುಣ ಅದು. ಅವ್ನು ಮಾಡಿ ಸರಿ ಅಂತ ನಾವು ಒಪ್ಕೊಳ್ಳೋದಿಲ್ಲ. ಬಟ್ ಅವನಿಗೂ ಈಗ ಸಾಕಷ್ಟು ನಾವು ಯಾರು ತಪ್ಪು ಮಾಡ್ತಾರೆ ಪೊಲೀಸರು ಸಿವಿಯರ್ ವಾರ್ನಿಂಗ್ ಆಗಿದೆ. ನಮ್ಮ ಡಿ ಜಿ ಸ್ಟ್ರೈಟ್ ಅವೇ ಮನೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸಸ್ಪೆನ್ಷನ್ ಡಿಸ್ಮಿಸ್ ಮಾಡ್ತೀವಿ ಅಂತ. ಈಗ ಆಗ್ತಾ ಇಲ್ಲ. ಮೊದಲು ಬಿಲ್ಡಿಂಗಲ್ಲಿ ಆಯ್ತು, ಈಗ ಆಗ್ತಾ ಇಲ್ಲ. ಎಲ್ಲಿ ಪೊಲೀಸ್ನವ್ರು ಕೆಲಸ ಮಾಡೋದೇ ಇಲ್ಲ ಅಂತಂದ್ರೆ ಜನ ಜಾಸ್ತಿ ಏನು ಮಾಡ್ತಾರೆ, ಸಲಿಗೆ ತಗೋತಾರೆ. ನಾವು ಇರ್ಬೇಕು, ಟಫ್ ಇರ್ತೇನೆ ಕೆಲಸ ಆಗೋದು. ಈಗ ಸರ್ಕಾರದಿಂದ ಇವರಿಂದ ಏನು ಆದೇಶಗಳು ಬರ್ತವೆ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಅವಾಗ ನಾವು ಬಂದವ್ರಿಗೆ ಹಣ ಬರ್ಬೇಡ ಹಣ ಮಾಡಿಲ್ಲ ಅಂತಂದ್ರೆ ಯಾರು ನನ್ನ ಮಕ್ಕಳು ಅಣ್ಣ ಪೊಲೀಸ್ ಇವ್ರು ಏನು ಮಾಡೋದಿಲ್ಲ ಅಂತ ಭಾವನೆ ಬರೋದು ಬಿಡಲ್ಲ. ಪೊಲೀಸ್ ಸ್ವಲ್ಪ ಟಫ್ ಇರಲೇಬೇಕಾಗ್ತದೆ. ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವರು. ಅವರು ಯಾಕೆ ರೂಲ್ಸ್ ವೈಲೇಟ್ ಮಾಡ್ತಾರೆ? ನಾವು ಹೇಳಿದ್ರೆ ಮನೇಲಿ ಇರಪ್ಪ ಅಂದರೆ ಇರ್ಬೇಕು ತಾನೆ, ಯಾಕೆ ಮಾಡಲ್ಲ? ಅದನ್ನ ಯಾರು ಕೇಳೋದಿಲ್ಲ. ಅವ್ರು ಹೇಳಿ ಈಗ 80 ಮನೆಗಳು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಯಾರು ಬರಬೇಡಿ ಅಂತ. ಅವ್ರು ಬರ್ತೀವಿ, ನಾವು ಓಡಾಡ್ತೀವಿ ಅಂತಂದ್ರೆ ಕೊನೆಗೆ ಯಾರು ಮಾಡ್ತಾರೆ? ಡಾಕ್ಟರ್ಸ್ ಹೇಳ್ತಾರೆ, ಪೊಲೀಸರು ಏನು ಮಾಡ್ತಾ ಇಲ್ಲ. ಯಾರು ಕೊನೆಗೆ ನಮಗೆ ತಾನೇ ಬರೋದು. ಅವಾಗ ನಾವೇನು ಮಾಡ್ತೀವಿ, ಒಂದು 1000 ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಉಳಿಸೋಕ್ಕೋಸ್ಕರ ಒಬ್ಬೊಬ್ಬರ ಮೇಲೆ ನಾವು ಕಠಿಣವಾದ ಕ್ರಮ ತಗೊಳ್ಳೇಬೇಕು. ಇದು ಅನಿವಾರ್ಯ. ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೋ ಒಂಚೂರು ಕೊಳ್ತಾಗಿದೆ, ಡಾಕ್ಟರ್ ಬಿಡ್ತಾ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ನಮ್ಮದೇ ಅದು ಸರಿ ಇಲ್ಲ, ಅದು ದೇಹಕ್ಕೆ. ಹಾಗೆ ಸಮಾಜದಲ್ಲಿ ಒಂಚೂರು ಎಲ್ಲಾದ್ರೂ ತೊಡಕುಗಳು ಬಂದಾಗ ಕಠಿಣವಾದ ಕ್ರಮ ತಗೊಳ್ಳಿಕ್ಕೆ ಪೊಲೀಸು, ಮಿಲಿಟರಿ ಅಂತ ನೀವು ಬೇರೆ ಫಾರ್ಮ್ ಬರೋದು ಇಲ್ಲ. ಫ್ಲಾಟ್ ಅಂದ್ರೆ ಅವನು ಬರೋದಿಲ್ಲ, ಅವನ ಹೆದರಿಕೆ. ಅದಕ್ಕೆ ಈಗ ಇದು ನಿಮಗೆ ಉಪಕಾರ ಮಾಡ್ಲಿಕ್ಕಾಗಿ ಇಲ್ಲಿ ಸಿಸ್ಟಮ್ ಮಾಡುದು. ಯಾಕೆ ನೀವು ಯಾರು ಕರೆದ್ರು ಕೂಡ ಅವನ ಹೆದರಿಕೆ ನಾವು ಬರೋದಿಲ್ಲ, ರಿಪೇರ್ ಮಾಡೋದು. ಜೊತೆಗೆ ನಾವು ಬಿಡಲ್ಲ ಅಂತ ಹೇಳೋ ನೆಪ ಇಟ್ಬಿಟ್ಟು ಇವ್ರು ಬಿಡೋದು ನೆಪ ಅವನಿಗೆ. ಅವ್ರಿಗೆ ಮಾತ್ರ ಬರ್ಲಿಕ್ಕೆ ಸುಮ್ಮನೆ ಹೆದರಿಕೆ ಆಗ್ತದೆ. ತೀರಾ ಅನ್ವಾರ ಆದ್ರೆ ನಮ್ಮ ಹತ್ರ ಬಂದು ಕೇಳ್ಕೊಂಡು ನಾವು ಬಿಡಲ್ಲ ಅಂತ ಹೇಳಿಲ್ಲ. ಸೊ ಇವರಿಗೆ ಯಾಪಣವ್ರೆ ಯಾರೋ ಒಬ್ಬರು ನೋಡ ಅಧಿಕಾರಿ ಮಾಡಿ ನಿಮ್ಮ ಇದರಲ್ಲಿ ಸರ್. ಈಗ ಇವರು ಕಾರ್ಪೊರೇಷನ್ ವತಿಯಿಂದ ಒಂದು ಪಾಸ್ಗಳು ಕೊಡಲಿ, ಎಸೆನ್ಷಿಯಲ್ ಸರ್ವಿಸ್ನೆಲ್ಲ ಅಲ್ಲಿನಲ್ಲಿ ಮಾಡಿಸ್ತೀನಿ. ಅದೇ ಸರ್ ಮಾಡಿಸ್ಲಿ. ಅದನ್ನು ನಾವು ಪೊಲೀಸ್ನವರು ನಾವು ತಿಳುವಳಿಕೆ ಕೊಡ್ತೀವಿ. ಅಂತ ಪಾಸ್ ಅಂತ ನಾವು ಕಳಿಸ್ಕೊಡ್ತೀವಿ. ಬಟ್ ಪ್ರಿಕಾಷನ್ ಮೆಜರ್ ತೊಗೊಂಡು ಹೋಗ್ಲಿ. ಅವರು ಆಚೆ ಹೊರಗಡೆ ಹೋಗಿ ಅವರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಅದೇ ಈಗ ಅದೇ ಸರ್ ಹೇಳ್ತಾ ಇದ್ದಾರೆ, ಅದೇ ಫ್ಲೆಕ್ಸ್ ಹಾಕ್ಸ್ತಾರೆ. ಮಾಹಿತಿ ಹೋಗ್ಲಿಕ್ಕಿಲ್ಲ. ಒಳಗಿದ್ದವರು ವೈರಸ್ಗೆ ಅಸೋಸಿಯೇಷನ್ ಇದು ಅಂತ ವೈರಸ್ಗೆ ಗೊತ್ತಿಲ್ಲ ಇದರಲ್ಲಿ. ಅದಕ್ಕಾಗಿ ಒಳಗಿದ್ದವರು ದಯವಿಟ್ಟು ಸರ್ ವೈರಸ್ ಭಾಷಾ ಗೊತ್ತಿಲ್ಲ, ಜಾತಿ ಧರ್ಮ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಮನುಷ್ಯ ಅಷ್ಟೇ. ಅದು ಹೊರಗಿದ್ದವರಿಗೆ ಕೊಡುವ, ಒಳಗಿದ್ದವನಿಗೆಲ್ಲ. ಅದು ಅವರಿಗೆ ಪಾಸ್ ಇಶ್ಯೂ ಮಾಡ್ತೇವೆ. ಅವರಿಗೆ ಮತ್ತೆ ಇನ್ನೊಬ್ಬರಿಗೆ ಇಶ್ಯೂ ಮಾಡ್ಬೋದು. ಆಯ್ತು, ಹೋಗ್ಬೋದು. ಅದೇ ರಸ್ತೆ ಆಯ್ತು, ನೋ ಪ್ರಾಬ್ಲಮ್. ಈಗ ನಮ್ಮದು ಅರವತ್ತು ಟೆಸ್ಟ್ ಅಂತ ಕೊಡಲಿ. ಅಲ್ಲಿ ಗ್ರಾಮ ಪಂಚಾಯತ್ ಪಾಸ್ ಇಶ್ಯೂ ಮಾಡಿದ್ದಾರೆ. ಅದನ್ನೆಲ್ಲ ಡಿ ಸಿ ಬಸವರಾಜ್ ಅವರು ಎಲ್ಲ ಕೂಡ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಅಂತ ಎಲ್ಲಿ ಎ ಸಿ ಇಲ್ಲ. ಈಗ ನಮ್ಮಲ್ಲೇ ಬಂದಾಗ ಬಂಟ್ವಾಳನಲ್ಲಿ 2 ಕಡೆ ಇದೆ ಜಿಲ್ಲೆಯಲ್ಲಿ. ಸಿಟಿಯಲ್ಲಿ ನಮ್ದು ಒಂದೇ ಇರೋದಿಲ್ಲ.
ನಾವು ಇವ್ರು ಪಾಸ್ ಅದಕ್ಕೆ ಕೊಡ್ತೀವಿ. ಈ ಸ್ಪೆಷಲ್ ಪಾಸ್ಗಳಿಗೆ ಕೊಟ್ಟರೆ ಒಂದು 4 ಜನ ಕೊಡ್ಲಿ ಸರ್. ಕೊಡ್ತೀವಿ. 4 ಜನ ಹೋಗಿ ಧರ್ಮ ರೀತಿಯಲ್ಲಿ ನಡೆಯುತ್ತೆ. ಇವ್ರಿಗೆ ಆಗುದಿಲ್ಲ ಕೊಡ್ಲಿಕ್ಕೆ. ಓನ್ಲಿ AC ಕೊಡ್ಬೇಕು, ಕೆಲಸ ಮಾಡಬೇಕು ಅಷ್ಟೇ. 12 ಗಂಟೆ ಇದ್ರೆ ಹೋಗ್ಬೇಕು, ಅದನ್ನ ವ್ಯವಸ್ಥೆ ಮಾಡ್ತಾರೆ ನೋಡಿ ಬರುತ್ತೆ ಅಷ್ಟೇ. ಈಗ ಅದು ಮುಗಿತು, ಗಾರ್ಬೇಜ್ ಇದೆ ನೀವು ಅದೇ ಹೋಗ್ತಾರೆ. ಸಗ್ರಿಗೇಷನ್ ಬೇರೆ ಬೇರೆ ಮಾಡಿಬಿಟ್ಟು ಎಲ್ಲೋ ಕಲರಲ್ಲಿ ಬ್ಯಾಗ್ ಆಗಿ ಸಪ್ರೇಟಾಗಿ ಇರಬೇಕು. ಡೈರೆಕ್ಟ್ ನೀವು ತಂದು ಇದಕ್ಕೆ ಹಾಕಿ ನಾವು ಲಿಫ್ಟ್ ಮಾಡಲ್ಲ, ನಮ್ಮ ನೌಕರರು ಸೇಫ್ಟಿ ಬೇಕು ನಮಗೆ. ಎಲ್ಲೋ ಕಲರ್ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿ ಸಪ್ರೇಟ್ ಆಗಿಟ್ಟು ನಾವು ಅದು ಲಿಫ್ಟ್ ಮಾಡ್ತೀವಿ. ಅಲ್ಲಲ್ಲ ಕರೆಕ್ಟ್ ಹೇಳಿ. ಹಾಂ, ಈ ಸೆಗ್ರಿಗೇಷನ್ ಹಸಿ ಕಸ ಬೇರೆ ಮಾಡಬೇಕು, ಒಣ ಕಸ ಬೇರೆ ಮಾಡಬೇಕು. ಆ ಏನು ಕ್ವಾರಂಟೈನ್ ಇದೆಯಲ್ಲ, ಈಗ ಯಾರಿಗೆ ಬಂದಿದ್ದಲ್ಲ ಅವ್ರ ಮನೆಯದು ಸಪ್ರೇಟ್ ಆಗಿರ್ಬೇಕು ನಮಗೆ. ಇದನ್ನೆಲ್ಲ ಸಪ್ರೇಟ್ ಬೇರೆ ಬೇರೆ ಮಾಡಿ ಸಪ್ರೇಟ್ ಎಲ್ಲೋ ಕಲರಲ್ಲಿ ಕೊಟ್ಟರೆ ನಾವು ಲಿಫ್ಟ್ ಮಾಡ್ತೀವಿ. ಎಲ್ಲೋ ಕಲರ್ ಪ್ಲಾಸ್ಟಿಕ್ ಕೊಡ್ತಾರೆ ಇವರಿಗೆ, ನಾವೇ ಅದು ಕೊಡಿ. ಯಾಕಂದ್ರೆ ಅಂಗಡಿ ಇಲ್ಲಲ್ಲ, ಬಂದಲ್ಲ. ನಾವು ಕೊಡ್ತೀವಿ ಸರ್, ನಾವು ಕೊಡ್ತೀವಿ ಅದರಲ್ಲಿ. ಅದನ್ನು ಮನೆಗೆ ಕೊಡಿ ನೀವು. ಹಾಂ, ಅವ್ರ ಮನೆ ನಾವು ಇದು ಕೊಡ್ತೀವಿ ಇವತ್ತು. ಆಮಸಲ್ಲಿ ಮನೆ ಇವ್ರ ಮನೆ ಅವರಿಗೆ ಮುಟ್ಟಿಸಿ ಅವ್ರವ್ರಿಗೆ 80 ಮಂದಿ ಸಪ್ರೇಟ್ ಆಗಿ ಮಾಡಿ. ಸಪ್ರೇಟ್ ಆಗಿ ಮಾಡಿ. ಇದೆಲ್ಲರದ್ದು ಸಪ್ರೇಟ್ ಸಪ್ರೇಟ್ ಅದು ಸಪ್ರೇಟ್ ಕೊಡ್ತೀವಿ ನಾವು. ಅಲ್ಲ ಇವಾಗೆಲ್ಲ ಕೊಡ್ತೀವಿ ಎಲ್ಲ ಮನೆಯಲ್ಲಿ ಮ್ಯಾನೇಜರ್ ಹುಸೇನ್ ಅಂತ ಇದ್ದಾರೆ. ಹಾಂ, ಹೌದು ನೀವು ಹೇಳಿದ್ರೆ ಅವರೆಲ್ಲ ಅವರು ಹೊರಗಿರೋದಲ್ಲ, ಸರಿ. ಇವರು ಬಂದು ಅವರನ್ನು ಆಗುದಿಲ್ಲ. ಯಾರು ಹೊರಗಡೆ ಇದ್ದಾರೆ, ಮ್ಯಾನೇಜರ್ ಕಸ್ಟಮರ್ ಏನಿಲ್ಲ ಮುಗೀತು. ಅವ್ರ ಹೆಸರು ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್ ಒಂದು ಲಿಸ್ಟ್ ಮಾಡಿ ವಾಟ್ಸಪ್ ಅಲ್ಲಿ ಹಾಕಿ ಅಷ್ಟೇ. ನಾವು ಅದನ್ನ ಪ್ರಿಂಟ್ ತಗೊಳ್ತೀವಿ. ಈಗ ಇಲ್ಲಿ ಯಾವ ಮನೆಗೆ ಏನ್ ಸಮಸ್ಯೆ ಅಂತ ನೀವು ಅದ್ರಲ್ಲಿ ಹಾಕಿಲ್ಲ, ಗ್ರೂಪ್ ಮಾಡಿ, ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಳ್ಳಿ 80 ಜನದ್ದು. ಅದರಲ್ಲಿ ಆಫೀಸರ್ಸ್ ಮತ್ತೆ ನಮ್ದು ಎಲ್ಲ ಸೇರಿಸ್ಕೊಂಡು ಒಂದು ಗ್ರೂಪ್ ಮಾಡಿ ನಿಮ್ ಪ್ರಾಬ್ಲಮ್ ಅದರಲ್ಲಿ ಹಾಕಿದ್ರೆ ಅಟೆಂಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಈಗ ನೋಡಿ ಇಲ್ಲಿ ಏನು ಗೊತ್ತುಂಟ, ನಾವೊಂದು 2-3 ಪಾಸ್ ಇಶ್ಯೂ ಮಾಡುವ. ಒಂದು ನಿಮ್ಗೆ ಮತ್ತು ಅವರಿಗೆ, ಮತ್ತೆ ಯಾರು 24 ಕೆಲಸ ಮಾಡ್ತಾರೆ, ಒಂದು ಯಾವೆಲ್ಲ ನಿಮಗೆ ಐಟಮ್ಸ್ ಏನು ಬೇಕು ಅವರ ಸಂಬಂಧಪಟ್ಟಂಥ ಫೋನ್ ನಂಬರ್ಸ್ ನಿಮ್ಗೆ ಕೊಡ್ತಾರೆ. ನೀವು ಅದೆಲ್ಲ ಫ್ಲ್ಯಾಟ್ನವರಿಗೆ ಕೊಡಿ. ಅವ್ರ ಜೊತೆ ನಾವು ಮಾತಾಡಿಕೊಂಡು ಅವ್ರು ಬಂದಾಗ ನಿಮ್ಮ ಮನೆಗೆ ಮುಟ್ಟಿಸುವಂಥ ವ್ಯವಸ್ಥೆ ಅವರು ಮಾಡಬೇಕು ಇಮಿಡಿಯೇಟ್ ಆಗಿ. ಆ ವಿಚಾರಿಗೆ ಅಲ್ಲಿಗೆ ಹಾಳವ್ರು ಮಾಡಬೇಕು, ತರಕಾರಿ ಮಾಡಬೇಕು, ಇದಕ್ಕೆ ಮಾಡಬೇಕು, ಮತ್ತು ನಾನ್ ವಿಚಾರ ಇರುತ್ತೆ ಅದು ಮಾಡುವಂಥ ವಿಚಾರ ಇತ್ತು ಮಾಡಬೇಕಾಗ್ತದೆ ಇದಕ್ಕೆ ಸಂಬಂಧಪಟ್ಟಾಗಿ. ಎರಡನೇದನ್ನು ಒಳಗಿದ್ದವ್ರಿಗೆ ಅದು ಹೊರಗಿದ್ದವ್ರಿಗೆ ಮಾತಾಡುವಂಥದ್ದು. ಈ ಗಾರ್ಬೇಜ್ಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ಮನೆಯವ್ರಿಗೆ ಏನಿರಬೇಕು, ಅವ್ರು ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಬೇಕು. ಅದು ಬೇರೆ ಬೇರೆ ಮಾಡಬೇಕಾದ್ರೆ ಮತ್ತೆ ಅವ್ರಿಗೆ 2 ಪ್ಲಾಸ್ಟಿಕ್ ಬೇಕು. ಸೊ ಡೈಲಿ 160 ಆ ಪ್ಲಾಸ್ಟಿಕ್ ಬೇಕು. ಅದು 80 ಅಲ್ಲ, 80 ಮನೆ ಇಂಟು 2 2 ಪ್ಲಾಸ್ಟಿಕ್ 160 ಡೈಲಿ ಬೇಕು. 160 ಇಂಟು 14 ಎಷ್ಟು? 640. ನೀವು 640 ಎಬ್ಬರು 1000 ಪ್ಲಾಸ್ಟಿಕ್ ತಗೊಳ್ಳಿ ದೊಡ್ಡದು, ಅದು ಅವ್ರಿಗೆ ಕೊಡಿ. ಅವರು ಕೊಡ್ತಾರೆ. ಮತ್ತೆ ಆ ಮನೆಗೆ ಎಲ್ಲೋ ಮಾತ್ರ ಅಲ್ಲ, ಒಂದು ಮನೆ ಉಂಟು, ಒಂದು ಮನೆ ಆ ಮನೆಗೇನಿದೆ ಅವ್ರಿಗೆ ಎಲ್ಲೋ ಕಲರ್ ಮಾತ್ರ, ಅದು ಕೂಡ ಸಪ್ರೇಟ್ ಮಾಡಿ ಮತ್ತೆ ಎಲ್ಲೋ ಕಲರ್ ಒಳಗೆ. ಯಾಕೆ ಎಲ್ಲೋ ಕಲರ್ ಅಂತ ಹೇಳಿದ್ರೆ ಅದನ್ನು ತೆಗೊಳ್ಳುವಾಗ ಪ್ರಿಕಾಷನ್ ತೆಗೆದು ಅವರು ತೆಕ್ಕೊಂಡು ಅದನ್ನು ಸಪ್ರೇಟ್ ಆಗಿ ಅದು ಮಾಡ್ಬೇಕು ಸರ್. ಅದನ್ನು ಬರ್ನ್ ಮಾಡ್ತಾರೆ ಅದಕ್ಕೆ. ಸೊ ಎಲ್ಲೋ ಕಲರ್ ಇದು ಪ್ಲಾಸ್ಟಿಕ್ ಇದು ಇರ್ತದೆ. ಆ ಪ್ಲಾಸ್ಟಿಕ್ ಕೂಡ ಒಂದು 20 ಕೊಟ್ಟು ಬಿಡಿ. ಸೊ ನಿಮ್ಮ ಹತ್ರ 160 1000 ಅದು ಮತ್ತೆ ಒಂದು 10 30 ಇದು ಎಲ್ಲ ಕಲರ್ ಅಲ್ಲಿ ಇಟ್ಟರೆ ಅವ್ರು ಬಂದು ಕಲೆಕ್ಟ್ ಮಾಡಿಕೊಂಡು ಹೋಗ್ತಾರೆ. ಈಗ ಇವತ್ತು ನಿನ್ನೆ ಎಷ್ಟು ದಿವಸ ಕಾಸ್ತದೆ ಉಂಟು? ಈಗ ನಸೆ ನಿನ್ನೆ ಮಾತ್ರ ಅಲ್ಲ, ಈಗ ಅದು ತೆಗಿಬೇಕಲ್ಲ, ತೆಗಿಯೋದು ಹಾಗೆ ಮಾಡುವ. ಇನ್ನೆಲ್ಲ ಸರ್ ಫುಲ್ಲು ರಿಮೂವ್ ಮಾಡಿದ ನಂತರ ಹಸಿ ಕಸ ನಾವು ಬೇರೆ ಕೆಲಸ ನಾವೆಲ್ಲ ಆಯ್ತು, ಇವತ್ತೇ ಕ್ಲಿಯರ್ ಮಾಡಿಸ್ಬೋದು. ಬೇರೆನಿದೆ ಅಲ್ಲಿ ಯಾರು ಹೊರಗಡೆ ಬರಬಾರ್ದು, ನಮ್ಮ ಗಾಡಿ ಅಷ್ಟೇ. ಹೊರಗಡೆ ಬರಬಾರ್ದು ಈಗಲೇ ಮೆಸೇಜ್ ಕೊಡಿ. ಎಲ್ಲ ನಾವು ಒಳಗೆ ಹೇಳಿ. ಸೊಸೈಟಿಯ ಬಗ್ಗೆ ನಾವು ಮಾತಾಡ್ತೀವಿ. ಬೇರೆ ಕೆಲವು ಕಡೆಗಳಲ್ಲಿ ಕೆಲವು ಕಡೆ ಕ್ವಾರಂಟೈನ್ ಫ್ಯಾಮಿಲಿ ಅಂತ ಮನೆಯವರಿಗೆ ಅವರಿಗೆ ಹೇಗೆ ಸೌಕರ್ಯ? ಎಷ್ಟು ಜನ ಸಿಂಗಲ್ ಆಗಿರ್ಬೇಕು ಅಂತ ಈಗ ಪ್ಯಾಸೆಂಜರ್ಸ್ ಯಾರು ಬಂದಿರೋರು ಅಂತ ಅಷ್ಟೇ ಸರ್. 25 ಜನ ವ್ಯಕ್ತಿಯಲ್ಲಿ ಬೇರೆ ಬೇರೆ ಬಂದವರಿದ್ದಾರೆ. ಆ ಬಂದವರನ್ನು ಅಲ್ಲಿ ರೂಮಲ್ಲಿ ಕೂರಿಸಿ ಮನೆಯವ್ರಿಗೆ ಏನಿರ್ತಾರೆ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮನೆಯವ್ರಿಗೆ ಹೊರಗೆಲ್ಲ ಹೋಗಿ ಬರ್ಬೋದು ಅಲ್ವಾ? ಮನೆಯವ್ರಿಗೆ ಪ್ಯಾಸೆಂಜರ್ ಮಾತ್ರ ರೂಮಲ್ಲಿ ಇರಬೇಕು, ಮತ್ತೆ ಮನೆಯವ್ರು ಸ್ವಲ್ಪ ಕೇರ್ಫುಲ್ ಅಲ್ಲಿ ಇರಬೇಕು. ಇವರು ಮಾತ್ರ ಹೊರಗೆಲ್ಲ ಹೋಗಿ ಬರ್ಬೋದು. ಎಷ್ಟು ದಿನ ಸರ್? 14 days.
ಡೇಸ್ ಆದ್ಮೇಲೆ ಇನ್ನೊಂದು ಟೆಸ್ಟ್ ಆಗುತ್ತೆ ಆಮೇಲೆ ಟೆಸ್ಟ್ ಆಗ ಆಮೇಲೆ ಫ್ರೀ ಬೇಡ. ಮೊನ್ನೆ ಡಿಸಿಷನ್ ತಗೊಂಡು ಅಂತ ಹೇಳಿದ್ರೆ ಕಾರ್ಪೊರೇಷನ್ ಮತ್ತು ನಗರ ಪಂಚಾಯತ್ ಇಡೀ ಜಿಲ್ಲೆಯಲ್ಲಿ ಈ ವ್ಯಾಪ್ತಿಯಲ್ಲಿ ಯಾವುದೇ ಪ್ರೈವೇಟ್ ವಾಹನ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡ್, ಗ್ರಾಮೀಣ ಮಟ್ಟದಲ್ಲಿ ಸ್ಕೂಟ್ರಲ್ಲಿ ಅವರಿಗೆ ಹೋಗ್ಬೋದು. ಇಲ್ಲಿ ನಿಮ್ಮ ಫುಡ್ ಗ್ರಾಸರಿ ತೆಗುವಂಥ ಸಂದರ್ಭದಲ್ಲಿ ಬಾಡಿಗೆ ರಿಕ್ಷಾ ಎಮರ್ಜೆನ್ಸಿಗೆ. ಸೊ ನೀವು ಈಗ ಕೇಳುವಂಥ ರೇರ್ 1,000ದಲ್ಲಿ 1 ಕೇಸ್ ಅಂತ ಎಮರ್ಜೆನ್ಸಿ. ಅಂಥ ಎಮರ್ಜೆನ್ಸಿ ಕೇಸ್ ಇದ್ದರೆ ನಿಮ್ಮ ವೆಹಿಕಲ್ ಕೂಡ ಪೊಲೀಸ್ನವ್ರು ಬಿಡ್ತಾರೆ. ಮತ್ತು ಅದು ಎಮರ್ಜೆನ್ಸಿ ಕೇಸ್ ಆಗಿರಬೇಕು. ಇಲ್ಲಿ ಪ್ರಶ್ನೆ ಒಳ್ಳೆ ನೋಡೋ ಗೊತ್ತಾಗ್ತದೆ. ಎಷ್ಟೋ ಜನ ಬಿಟ್ಟಿದ್ದಾರೆ, ನಿನ್ನೆ ಬಿಟ್ಟಿದ್ದಾರೆ, ಮೊನ್ನೆ ಅವರೆಲ್ಲ ಬಿಡ್ತಾರೆ. ಅಂತ ಜಾಸ್ತಿ ಎಮರ್ಜೆನ್ಸಿ ಆದರೆ ನಿಮ್ಮ ವೆಹಿಕಲ್ ಯೂಸ್ ಮಾಡಬೇಡಿ. 108 ಫೋನ್ ಮಾಡಿ, ಅದು ಇಮಿಡಿಯೇಟ್ ಬರ್ತದೆ. ಈಗ ನಮ್ಮಲ್ಲಿ ಎಷ್ಟು 108 ಇದೆ, ಇಲ್ಲಿ 104 ಯಾಕೆ ಮಾಡಿದೆ ಅಂತ ಹೇಳಿದರೆ ದೂರದಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ನಾನೊಂದು ಫೋನ್ ಮಾಡ್ತೇನೆ, ಆಗ ಅವ್ರೇನು ಹೇಳ್ತಾರೆ, ಹತ್ತಿರ ನಿಮಗೆ ಸಣ್ಣ ಮಟ್ಟದ ಈ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಎಸೆನ್ಷಿಯಲ್ ಡ್ರಗ್ಸ್ ಏನಿದೆ ಅದನ್ನು ಫೋನಲ್ಲಿ ಎಲ್ಲಿ ಬಿಡ್ತಾರೆ, ನಾವು ಮೆಡಿಕಲ್ ಶಾಪ್ ಅದನ್ನು ತಗೊಳ್ಬೇಕು. ಅದಲ್ಲದೆ ಅವ್ರು ಹೇಳ್ತಾರೆ ಹತ್ತಿರದ ಡಾಕ್ಟರ್ಸ್ ಹಾಸ್ಪಿಟಲ್ ನಿಮ್ಗೆ ಯಾವುದು ಗೌರ್ಮೆಂಟ್ ಕೇಸ್ ಯಾವುದಿದೆ ಅದನ್ನು ಇರುವಂಥ ವಿಚಾರ. ದಟ್ ಸ್ಟಾರ್ಟೆಡ್ ಬೈ ಮೀ ವೆನ್ ಆಸ್ ಹೆಲ್ತ್ ಮಿನಿಸ್ಟರ್. 104 1077 ಏನು ಕಂಟ್ರೋಲ್ ರೂಮ್. ಈ 108 ಯಾಕೆ ಹೇಗಿಲ್ಲ? ಈಗ ಆಂಬ್ಯುಲೆನ್ಸ್ ಬೇಕಾದವ್ರು ಯಾವುದಕ್ಕೆ ಫೋನ್ ಮಾಡಬೇಕು? ಓಕೆ, 108ಗೆ ಮಾಡಬೇಕು. ಸೊ 108 ಮತ್ತು 1077 ಅಲ್ಲ, ಇದರಲ್ಲಿ ಆಂಬ್ಯುಲೆನ್ಸ್ ಬೇಕಲ್ಲ. ಅರ್ಧ ಅಲ್ಲ, ಚೆಮ್ಮೂರು ನಮ್ಮ 108 ಆಂಬ್ಯುಲೆನ್ಸ್ ಎಲ್ಲಿದೆ ಈಗ? ಈಗ ಅಲ್ಲಿಗೆ ಪಾಸ್ ಇಶ್ಯೂ ಮಾಡ್ತೇವೆ 2 ಜನರಿಗೆ. ಈಗ ಅವ್ರು ಫೋನ್ ಮಾಡಿದರೆ ಅವ್ರಿಗೆ ಒಂದೊಂದು ನೀವು ವಸ್ತುವನ್ನು ಮುಟ್ಟಿಸ್ಬೇಕು. ಅದು ಆಗುದ ಮಾತ್ರ ಹೋಗ್ಬೇಕು. ಯಾಕಂದ್ರೆ ಮತ್ತೆ ಅವ್ರು ಫೋನ್ ಮಾಡಿದಾಗ ನನ್ನ ಜನ ಇಲ್ಲ, ನಾನಲ್ಲಿ ಬಿಸಿ ಇದೆ ಅಂತ ಮತ್ತೆ ಪ್ರಾಬ್ಲಮ್. ಸೊ ನಿಮ್ಮ ಅದಕ್ಕೆ ಒಂದು ಜನತೆ ಕೂಡ ಇಡಬೇಕಾಗ್ತದೆ. ಮತ್ತು ಎಕ್ಸ್ಟ್ರಾ ಚಾರ್ಜ್ ಕೂಡ ಮಾಡಬೇಕು. ಎರಡನೇ ಪ್ರಾಬ್ಲಮ್ ಏನಂತ ಹೇಳಿದರೆ ಎಲ್ಲರ ಹತ್ರ ಕೂಡ ಈ ಬ್ಯಾಂಕಲ್ಲಿ ದುಡ್ಡಿದೆ, ಕೈಲಿ ಹಾರ್ಡ್ ಕ್ಯಾಶ್ ಏನಿತ್ತು ಅದು ಈ ಒಂದು ವಾರದಲ್ಲಿ ಈಗ ಖಾಲಿಯಾಗಿದೆ ಕೈಯಲ್ಲಿದ್ದದ್ದು. ನಿಮ್ಮಲ್ಲಿ ಇದುಂಟಾ ಸ್ವೈಪಿಂಗ್ ಮಿಷಿನ್? ಓಕೆ, ಗೂಗಲ್ ಪೇ ಆಗ್ತದೆ. ಮತ್ತು ಇದು ನಿಮ್ಮ ಸ್ವೈಪ್ ಮಿಷಿನ್ ಉಂಟಲ್ಲ, ಅದು ರೆಂಟಿಗೆ ಸಿಗ್ತದೆ ಪರ್ ಮಂತ್ 200 rupees. ನಾನು ಮುಟ್ಟಿಸ್ತೇನೆ, ಒಂದು ಮಂತಿಗೆ 200 rupees. ನಿಮ್ಮ ಯಾವ ಬ್ಯಾಂಕ್? ಕೊಡ್ತಾರೆ. ಅವಾಗ ಮಾತಾಡಿಕೊಂಡು ನೀವು 1 ಮಂತ್ ರೆಂಟಿಗೆ ತಗೊಂಡು ಆಯಿತು ಸ್ವೈಪಿಂಗ್ ಮಿಷಿನ್. ಅಲ್ಲಿ ಮೇಲೆ ಅರೇಂಜ್ಮೆಂಟ್ ಮಾಡುವ ಆಯ್ತು. ಸೊ ಅದನ್ನು ಮಾಡಿದ್ರೆ ಅಷ್ಟೇ. ಅದೇ ಅವ್ರಿಗೇನೋ ಸ್ವಲ್ಪ ದುಡ್ಡು ಇಲ್ಲ ಅಂದ್ರೆ ಸ್ವಲ್ಪ ಸಾಲ ಕೊಡಿ, ಯಾಕಂದ್ರೆ ಹೊರಡೆ ಇದಾಗ್ತದೆ, ಆಮೇಲೆ ಅವ್ರು ಕೊಡ್ತಾರೆ. ದೇವ್ರ ತೊಗೊಂಡು ಸಲೀಮ್ ಇದ್ದಾರೆ, ನಾವು ನಿಮ್ಗೆ ಇಶ್ಯೂ ಮಾಡ್ತೇವೆ. ನೀವೊಂದು ಇವರಿಗೊಂದು ಕೊಡ್ತೇವೆ. ಬಜಾರ್ಗೆ ಪಾಸ್ ಬಂದಿದೆಯಲ್ಲ, ಯಾಕೆ ನೀವು ಅಪ್ಲೈ ಮಾಡಿದ್ದೀರಾ? ಇಲ್ಲ, ಸೂಪರ್ ನಮ್ಮ ಈ ಅಗತ್ಯ ವಸ್ತುಗಳ ಪಾಸ್ ಬೇಕು ಅಂಗಡಿಯವರಿಗೆ, ನಾವೊಂದು ಲಿಂಕ್ ನಿಮಗೆ ಕಳಿಸಿಬಿಡ್ತೇವೆ. ಅಂದರೆ ಆ ಲಿಂಕ್ ನೀವು ಅಪ್ಲೈ ಮಾಡಿ, ಆಗೊಂದು ಕೋಡ್ ವರ್ಡ್ ಬರ್ತದೆ. ಅಪ್ಲೈ ಅಂದರೆ ಅದು ಫಾರ್ಮ್ಯಾಟ್ ಇರ್ತದೆ, ಹೆಸರು, ಅಂಗಡಿ ಹೆಸರು, ಇದನ್ನೆಲ್ಲ ಆತ ಒಂದು ಕೋಡ್ ವರ್ಡ್ ಬರ್ತದೆ. ಆ ಕೋಡ್ ನಮಗೆ ಕಳಿಸಿ ನಾವು ಇಮಿಡಿಯೇಟ್ ಅದನ್ನು ಅಪ್ರೂವ್ ಮಾಡಿ ಕೊಡ್ತೇವೆ. ಮಂಗಳೂರು ಎಸಿ ಮಾತಾಡಿ ನೀವೊಂದು ಇಮೇಲ್ ಕೊಡಿ, ಇಲ್ಲಿಗೆ ಅಪ್ಲೈ ಮಾಡಲಿ, ಅವರದ್ದು ಅಲ್ಲಿಗೆ ಫಾರ್ವರ್ಡ್ ಮಾಡಿ, ನೀವು ತಗೊಂಡು ಮತ್ತೆ ಇಲ್ಲಿ ಇಶ್ಯೂ ಮಾಡ್ಬೋದು. ಎಸಿಪಿ ಅವರಿದ್ದಾರೆ, ಬೇರೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವಿದ್ದೇವೆ. ಲೋಕಲ್ ಕೌನ್ಸಿಲ್ ಇದ್ದಾರೆ. ಸೊ ನೀವು ಮತ್ತೆ ಅಲ್ಲಿ ಅವರು ಸ್ವಲ್ಪ ಲಾಕ್ಡೌನ್ ಮಾಡಿ ಆಶಾ ಕಾರ್ಯಕರ್ತರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಒಂದು ವಿಚಾರ ಮಾಡಿ. ಇರಿಸೇಷನ್ ಕೌನ್ಸಿಲರ್ಸ್ ಬೇಕಾ ಅಲ್ಲಿ ಟ್ಯಾಂಕರ್ ಮಂಡೆಯಿಂದ ಬರ್ತದೆ. ಸೊ ದಯವಿಟ್ಟು ಅಲ್ಲಿ ನೋಡಿಕೊಳ್ಳಿ. ಬಡವರಿಗೆ, ಪೌರ ಕಾರ್ಮಿಕರಿಗೆ ಯಾರಿಗೆ ಕೂಡ ಬರಲಿಲ್ಲ, ಮಂದಿಯಿಂದ ಎಲ್ಲರೂ ಕೂಡ ಫ್ಲೈಟ್ ಅಲ್ಲಿ ಹೋಗುವವರಿಗೆ ಒಂದು
ನಮಗೆ ಗ್ರಾಚಾರ ಇವತ್ತು ಇರ್ತದ್ದು. ಬಡವರಿಗೆ ಎಲ್ಲಿ ಕೂಡ ಈ ರೋಗ ಯಾರಿಗೂ ಕೂಡ ಬರಲಿಲ್ಲ. ಬರದು ಕೂಡ ಬೇಡ. ಅದೇ ನಾನು ಹೇಳಿದ್ದು ಒಂದು, ನಿಮಗೆ ಹೆದರಿಕೆ ಬೇಡ. ನಿಮಗೆ ಬರೋದಿಲ್ಲ ಅಂತ ಹೇಳಿ ನೀವು ಕೇರ್ಲೆಸ್ ಮಾಡಬಾರ್ದು. ಗೊತ್ತಾಯ್ತಾ? ಏನು ನಿಮಗೆ ಮಾಸ್ಕ್ ಕೊಟ್ಟಿದ್ದಾರಲ್ಲ, ಯಾವ್ದು ಮಾಸ್ಕ್? ನೀವು ಎಷ್ಟು ಮಾಸ್ಕ್ ಕೊಡ್ತೀರಿ? ಇಲ್ಲಿ 2 ಕೊಡಿ. 4 ಗಂಟೆಗೆ 3 ಕೊಡಿ, ಫ್ರೀ. 3 ತಗೊಳ್ಳಿ. ಗೊತ್ತಾಯ್ತಾ? 6 ಗಂಟೆಗೆ ಒಂದು ಚೇಂಜ್ ಮಾಡಬೇಕು ಅಂತ ಇದರ ವ್ಯಾಲ್ಯೂ ಇದೆ ಅಷ್ಟು. ಇದರದು ಸೊ ಒಳ್ಳೆ ಆಯ್ತಾ? ಚೆನ್ನಾಗಿರೋ ಮಾಸ್ಕ್ ಕಲಿಕೆ ಕೊಡುವ. ಸೊ ಬೆಸ್ಟ್ ಮಾಸ್ಕ್ ಕೊಡಿ. ನಿಮ್ದು ಒಳ್ಳೆ ಗಮ್ಮತ್ತು. ನೀವು ಒಳ್ಳೆ ಮಾಸ್ಕ್ ಹಾಕಿ ಇವರಿಗೆ ಎಲ್ಲಿಂದ ಮಾಸ್ಕ್ ಕೊಡುದ? ನೀವು ಯಾವ ಮಾಸ್ಕ್ ಹಾಕ್ತೀರಿ? ಇಲ್ಲದೆ ವರ್ಷಗಳು ಅದಾದ ಮೇಲೆ ಕೊಡ ಒಂದಾದ್ರು ಮಾಸ್ಕ್. ಗ್ಲೌಸ್ ಇದೆಯಾ? ಕೊಟ್ರ? 2. ಕೈಗೆ ಸೋಪ್ ಇದೆಯಾ? 3. ಆಯ್ತಾ? ನೀವು ಸ್ಯಾನಿಟೈಸರ್ ಅದರಲ್ಲಿ ಜಾಸ್ತಿ ಅದು ಆಗುದಿಲ್ಲ. ಅದಷ್ಟು ಚೆನ್ನಾಗಿ ಸೋಪ್ ಹಾಕಿ ಬೆಸ್ಟ್. ಸೊ ನೀವೇನಿದೆ ನೀವು ಮಾಸ್ಕ್ ಹಾಕೋದು ಇದು ಹಾಕೋದು ನಿಮ್ಗೆ ಹತ್ತಿ ಅಲ್ಲ ಕೆಲಸ ತಗೊಳ್ಳಿಕ್ಕೆ ಅದಾದ್ರೆ ನಿಮ್ಗೆ ಏನು ಮಾಡೋ ಸಮಸ್ಯೆ, ಇಲ್ಲಿ ವೈರಸ್ ಅಂಟಿ ನಿಲ್ಲೋದಿಲ್ಲ. ನೀವು ಕೈ ವಾಶ್ ಮಾಡಿದ ತಕ್ಷಣ ಹೋಗಿ ಬಿಡ್ತದೆ. ಇದರಲ್ಲಿ ನೀವು ಮುಖ ಯಾಕೆ ಮುಟ್ಬಾರ್ದು ಅಂತ ಹೇಳಿದ್ರೆ, ಈಗ ನೀವು ಹೀಗೆಲ್ಲ ಮಾಡಿ ಕೈಯಲ್ಲಿದ್ರೆ ಅದು ಬಾಯಿಗೆ ಹೋಗ್ತದೆ. ವೈರಸ್ ಹೇಗೆ ಹೋಗ್ತದೆ ಹೇಳಿ? ಹೀಗೆ ಹೋಗುದಿಲ್ಲ. ನಿಮ್ಮ ಸ್ಕಿನ್ ಮುಖಾಂತರ ವೈರಸ್ ಏನೂ ಹೋಗುದಿಲ್ಲ. ಒಂದು ಬಾಯಿ, ಒಂದು ಮೂಗು, ಒಂದು ಕಣ್ಣು, ಈ 3ರಿಂದ ಹೋಗುದು. ಜಾಸ್ತಿ ಹೇಗೆ ಹೋಗ್ತದ ಬಾಯಲ್ಲಿ ಮತ್ತು ಯಾಕೆ ನಮ್ಮ ಕೈಯಲ್ಲಿ ಓದಲ್ಲಿ ಯಾರು ಕೈ ಕೊಡ್ತಾರೆ ಅವನ ಕೈಯಲ್ಲಿ ಇರ್ತದೆ. ನಾವು ಒಂದು ಆಗಾಗ ಮುಖವನ್ನು ಮಾಡುವಾಗಿದ್ದು ಕೊಲೆಗೆ ಹೋಗುವ ವಿಚಾರ ಆಗ್ತದೆ. ಸೊ ಅದಕ್ಕೆ ಸ್ವಲ್ಪ ಜಾಗ್ರತೆ ವಹಿಸಿ. ಏನಿದೆ ಈಗ ನೆಕ್ಸ್ಟ್ ಹೇಳಿ, ಏನು ಸಮಸ್ಯೆ? ಬೆಳಿಗ್ಗೆ ತಿಂಡಿ ಆಗಿದೆ? ಚೆನ್ನಾಗಿ ಒಂದು ಕಿಕ್ ಮಾಡಿ. ಏನಾದ್ರು ಎಷ್ಟಾಗ್ಬೋದು? 4 ಬಾಯಿಂದ 600 ಅಲ್ವಾ? ಒಂದು 10 kg ರೈಸ್ ಅಲ್ವಾ? ಅದು ನೀವು ಬೇಳೆ ಅಲ್ಲ, ಬೇಳೆ 1 kg ಬೇಳೆ 2 ಮತ್ತು ಸಕ್ಕರೆ. ಮುಂದೆ ಊರು ಗುಲ್ಬರ್ಗ. ಮನೆಯಲ್ಲಿ ಫೋನಲ್ಲಿ ಮಾತಾಡ್ತಿದ್ದೀರಾ? ನಿಮ್ಮ ಹೆಸರು? ಓಕೆ, ಇವತ್ತು ಬೇರೆಯವ್ರಿಗೆಲ್ಲ ಹೇಳಿ, ಏನು ಟೆನ್ಷನ್ ಇಲ್ಲ, ಆರೋಗ್ಯ ಸಮಸ್ಯೆ ಗೊತ್ತಾಯ್ತಾ? ಈ ಸ್ವಲ್ಪ ಹೊತ್ತು ನೀವು ಯಾವ ಮಾತಾಡ್ತು 1 ಕಿಲೋಮೀಟರ್ 1 ಮೀಟರ್ ಡಿಸ್ಟೆನ್ಸ್ ಇರಬೇಕು. ದೂರ ಇದ್ರೆ ಅವರ ವೈರಸ್ ಇದ್ರೂ ಕೂಡ ಹತ್ತುದಿಲ್ಲ. ನನ್ನದ ಮಾಸ್ಕ್ ಉಂಟಂತ ನೀವೆಲ್ಲ ಹೋದ್ರೆ ಮಾಸ್ಕ್ ಅಲ್ಲಿ ಬಂದು ಕೂತ್ಕೊಳ್ತದೆ. ನೀವು ಇದರೊಳಗೆ ಮನೆಯಲ್ಲಿ ಇರ್ತೀರಿ, ಮತ್ತೆ ಕೈ ಹಿಡ್ಕೊಂಡು ಅಲ್ಲಿ ಇಡ್ತೀರಿ. ಅದನ್ನ ಮನೆಯಲ್ಲಿ ನೋಡ್ತಾರೆ, ಇದನ್ನು ಇಲ್ಲಿ ಮಾಡ್ತಾರೆ. ಆ ಮಾಸ್ಕ್ ಅಲ್ಲಿ ಇದ್ದದ್ದು ಕೈಗೆ ಬರ್ತದೆ. ಅದು ನೀವು ಮಾಸ್ಕ್ ಹಾಕಿ ಅಂತ ಹೇಳಿ ಇದಂತೀರಿ, ಅದನ್ನು ಮನೆಯಲ್ಲಿ ಪೇಪರ್ ಮೇಲೆ ಇಟ್ಟರೆ ಮಾಸ್ಕ್ ಅಲ್ಲಿ ಇದ್ದದ್ದು ಪೇಪರ್ಗೆ ಬರ್ತದೆ. ಪೇಪರ್ ಅನ್ನು ಇನ್ನೊಬ್ಬರು ತಗೊಂಡು ಹೋಗ್ತಾರೆ. ಸೊ ಮಾಸ್ಕ್ ನಿಮ್ಮನ್ನು ಬದುಕಿಸುವುದಿಲ್ಲ. ಇದು ಒನ್ ಆಫ್ ದಿ ಪ್ರಿವೆಂಟಿವ್ ಮೆಷರ್ಸ್, ಒಂದು ರೀತಿ. ಇದನ್ನು ಯೂಸ್ ಮಾಡೋದ್ರಿಂದ ಇದು ಪ್ರಯೋಜನ ಇಲ್ಲ. ತಕ್ಷಣ ಇಟ್ಟು ಬಿಡಬೇಡಿ, ಅದನ್ನು ನಾಶ ಮಾಡಿ ಬಿಡಿ, ಮತ್ತೆ ಬೇರೆದನ್ನು ಮಾಡಿ. ಕೊರೋನಾ ವೈರಸ್ ಸೋಂಕಿತರೊಬ್ಬರೆಂದು ತೊಕ್ಕೋಟ್ನಲ್ಲಿ ಕೂಡ ಇವತ್ತು ಗುರುತಿಸಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತು ಸರ್ಕಾರ ಹೆಚ್ಚಿನ ಮುಂಜಾಗ್ರತಾ ಕ್ರಮ ವಹಿಸಿಕೊಂಡಿದೆ. ಸರ್ಕಾರ ಈ ಒಂದು ವೈರಸ್ಸನ್ನು ನಿರ್ಮೂಲನೆ ಮಾಡಬೇಕೆಂಬ ಉದ್ದೇಶದಿಂದ ಹಲವಾರು ಕ್ರಮವನ್ನು ತಗೊಂಡಂಥ ಸಂದರ್ಭದಲ್ಲಿ ಇದಕ್ಕೆ ಸಹಕರಿಸಿದ್ದು ನಮ್ಮದು ಪ್ರತಿಯೊಬ್ಬರ ಕೂಡ ಇವತ್ತು ಜವಾಬ್ದಾರಿ. ಬಹುಶಃ ಸೋಂಕಿತರೇ ಇವತ್ತು ತೊಕ್ಕೋಟ್ನಲ್ಲಿ ಇದ್ದಾರೆಂಬ ಆ ವಿಚಾರ ಗೊತ್ತಾದಾಗ
ಪ್ರಪ್ರಥಮವಾಗಿ ಆ ಇಡೀ ಕಟ್ಟಡವನ್ನು ಇವತ್ತು ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಲಾಕ್ಡೌನ್ ಮಾಡಿದೆ. ಈ ಒಂದು ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ವಾಸಿಸುವಂಥ ಜನಸಾಮಾನ್ಯರಿಗೆ ಇವತ್ತು ಕೆಲವೊಂದು ಸಮಸ್ಯೆಗಳಾಗ್ತದೆ ಮತ್ತು ಹೊರಗಿನವರಿಗೆ ಸಂಶಯಗಳು ಕೂಡ ಇವತ್ತು ಜಾಸ್ತಿ ಆಗುವಂಥ ಒಂದು ಸಂದರ್ಭ. ಇದಕ್ಕಾಗಿ ನಾವು ಇವತ್ತು ಉಳ್ಳಾಲ ನಗರಸಭೆಯಲ್ಲಿ ಒಂದು ಅಧಿಕೃತವಾದ ಒಂದು ಮೀಟಿಂಗನ್ನು ಕರೆದು ಈ ಮೀಟಿಂಗ್ನಲ್ಲಿ ನಗರಸಭೆಯ ಅಧಿಕಾರಿಗಳು, ACP ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಹೆಲ್ತ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹಾಗೂ ನಾವು ಎಲ್ಲ ನಮ್ಮ ನೂತನ ಕೌನ್ಸಿಲರ್ಗಳು ಇವತ್ತಿದ್ದರಲ್ಲಿ ಭಾಗವಹಿಸಿ ಅದರ ಜೊತೆಯಲ್ಲಿ ಆ ಒಂದು ಲಾಕ್ಡೌನ್ ಆದಂಥ ಬಿಲ್ಡಿಂಗ್ ಇವತ್ತು ಯಾವುದಿದೆಯಾ ಸ್ಮಾರ್ಟ್ ಸಿಟಿ, ಇವತ್ತು ನಮ್ಮ ಅಪಾರ್ಟ್ಮೆಂಟ್ ಅದರಲ್ಲಿ ಸುಮಾರು 80 ಮನೆಗಳಿದೆ. ಅದರ ಅಸೋಸಿಯೇಷನ್ನ ಅಧ್ಯಕ್ಷನ ಸದಸ್ಯ ಕರೆಸಿಕೊಂಡು ನಾವು ಇರುವಂಥ ಸಮಸ್ಯೆಗಳ ಚರ್ಚೆ ಮಾಡಿ ಸರ್ಕಾರದಿಂದ ಏನೆಲ್ಲ ಮಾಹಿತಿ ಕೊಡಬೇಕಾ ಮತ್ತು ಹೇಗೆ ಅವ್ರು ನಮಗೆ ಸಹಕಾರ ಕೊಡಬೇಕಂತೇಳಿ ಕೂಡ ಇವತ್ತು ತಿಳಿಸಲಾಗಿದೆ. ಅವರಿಗಿರುವಂಥ ಸಮಸ್ಯೆಗಳು ಏನಂತ ಕೇಳಿಕೊಂಡು ಅದಕ್ಕೆ ಕೂಡ ಇವತ್ತೊಂದು ಪರಿಹಾರ ರೀತಿಯಲ್ಲಿ ಒಂದು ಯೋಜನೆ ರೂಪಿಸಲಾಗಿದೆ. ಆದ ಕಾರಣ ಈ ಒಂದು ಸಂದರ್ಭದಲ್ಲಿ ಜಂಟಿಯಾದ ಆ ಒಂದು ನಮ್ಮ ಟೀಮನ್ನು ಇವತ್ತು ರಚಿಸಲಾಗಿದೆ. ನಂಬರ್ 1, ಲಾಕ್ಡೌನ್ಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಆ ಒಂದು ವಸತಿ ಪ್ರದೇಶಕ್ಕೆ ಯಾರು ಕೂಡ ಹೋಗಬಾರ್ದು, ಅಲ್ಲಿದ್ದಂಥ ಒಳಗಿದ್ದಂಥವ್ರು ಯಾರು ಕೂಡ ಹೊರಗೆ ಬರಬಾರ್ದು. ಇದು ಬಹುಶಃ ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಕೇಳಿದ್ದೇವೆ. ಎರಡನೇದು, ಈ ರೀತಿಯ ಗುರುತಿಸಿಕೊಂಡ ಸಂದರ್ಭದಲ್ಲಿ ಆ ಮನೆಯಲ್ಲ ಎಲ್ಲರಿಗೂ ಕೂಡ ಬಂದು ನಮ್ಮ ಆರೋಗ್ಯ ಇಲಾಖೆಯವರು, ಆಶಾ ಕಾರ್ಯಕರ್ತರು ಆ ಬಿಲ್ಡಿಂಗ್ ಮಾತ್ರ ಅಲ್ಲ ಸುತ್ತಮುತ್ತಲ ಎಲ್ಲ ಪ್ರದೇಶ ಕೂಡ ಮನೆ ಮನೆಗೆ ಹೋಗಿ ಮಾಹಿತಿ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜನಜಾಗೃತಿಯ ಕೆಲಸವನ್ನು ಇವತ್ತು ನಿರ್ವಹಿಸ್ತಾರೆ. ಈ ಸಂದರ್ಭದಲ್ಲಿ ಸರ್ವರ್ ಕೂಡ ಇವತ್ತು ಆಶಾ ಕಾರ್ಯಕರ್ತರಿಗೆ, ಆರೋಗ್ಯ ಇಲಾಖೆಯವರಿಗೆ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾದ ಸಹಕಾರ ಕೊಡಬೇಕಂತ ಕೂಡ ನಾವಿವತ್ತು ನಿರ್ದೇಶನ ಮತ್ತು ವಿನಂತಿ ಕೂಡ ನಾವಿವತ್ತು ಮಾಡಿದ್ದೇವೆ. ಅದಕ್ಕೆಲ್ಲರೂ ಅವರ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲದೂ ಕೂಡ ಇವತ್ತು ಒಪ್ಪಿದ್ದಾರೆ. ಈಗ ಅಲ್ಲಿ ಇರುವಂಥವರ ಮನೆಗಳ ಸಮಸ್ಯೆ ಏನಂತ ಹೇಳಿದರೆ ಅವರಿಗೆ ದಿನನಿತ್ಯದ ಆಹಾರ, ನಮ್ಮ ಅಗತ್ಯತೆ ಆಹಾರ ಧಾನ್ಯಗಳು ಮತ್ತು ದಿನಸಿ ಮತ್ತು ಇನ್ನಿತರ ಏನ ತರಕಾರಿ, ಹಾಲು ಏನೆಲ್ಲ ಅಗತ್ಯದ ವಸ್ತಿದೆಯಾ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆ. ಅದಕ್ಕಾಗಿ ಇವತ್ತು ನಾವು ಹೇಳಿದ್ದೇವೆ, ಇವತ್ತು ನಾವು ಬೇರೆ ಬೇರೆ ಇವತ್ತು ದಿನಸಂಗಡಿಯವರನ್ನು, ಹಾಲು ಮಾರುವವರನ್ನು, ತರಕಾರಿ ಮಾರುವವರನ್ನು ಕರೆಸಿಕೊಂಡು ಅವ್ರ ರಿಕ್ವೆಸ್ಟ್ ಮಾಡಿ ಅವರ ಫೋನ್ ನಂಬರನ್ನು ಇವತ್ತು ಆ ಮನೆಯವರಿಗೆಲ್ಲರಿಗೆ ಕೊಟ್ಟು, ಅಸೋಸಿಯೇಷನ್ ಕೊಟ್ಟು ಅವರು ಬಂದು ಅಲ್ಲಿಗೆ ಕೆಳಗೆ ಮುಟ್ಟಿಸುವಂಥದ್ದು. ತದನಂತರ ಮೇಲ್ನವರು ಬಂದು ಕೆಳಗಿಂದ ತೆಕ್ಕೊಂಡು ಹೋಗಬೇಕು. ಆ ಒಂದು ವ್ಯವಸ್ಥೆ ಕೂಡ ನಾವು ಇವತ್ತು ಮಾಡಿದ್ದೇವೆ. ಯಾರೆಲ್ಲ ತರಕಾರಿ, ನಮ್ಮ ಫ್ರೂಟ್ಸು, ಅದೇ ರೀತಿ ದಿನಸಿ, ಆಹಾರ ಧಾನ್ಯಗಳು ಮತ್ತು ನಮ್ಮ ದಿನತೆ ಪೇಪರ್ ಇವರಿಗೆಲ್ಲರಿಗೂ ಕೂಡ ಪಾಸನ್ನು ಅಗತ್ಯ ಕೇಳಿದರೆ ನಾವು ಪಾಸನ್ನು ಕೂಡ ಇಶ್ಯೂ ಮಾಡ್ತೇವೆ. ಅವು ದಯವಿಟ್ಟು ಅಂಥವರು ನಮ್ಮ ಚೀಫ್ ಆಫೀಸರ್ಗೆ ಮಾಹಿತಿಯನ್ನು ಕೊಡಿ. ಚೀಫ್ ಆಫೀಸರ್ ಮುಖಾಂತರ ನಾವು AC ಅವರಿಗೆ ಮಾಹಿತಿಯನ್ನು ಕಳಿಸಿ ಆ ಪಾಸನ್ನು ಆದಷ್ಟು ಬೇಗ ಅವರಿಗೆ ಇಶ್ಯೂ ಮಾಡಲಿಕ್ಕೆ, ಮುಟ್ಟಿಸಲಿಕ್ಕೆ ನಾವಿವತ್ತು ತೀರ್ಮಾನ ನಾವಿವತ್ತು ತಗೊಂಡಿದ್ದೇವೆ. ಆ ಬಿಲ್ಡಿಂಗ್ನ ಅಸೋಸಿಯೇಷನ್ ಮತ್ತು ಇನ್ನಿಬ್ಬರಿಗೆ ಕೂಡ ನಾವು ಅಧಿಕೃತವಾದ ಪಾಸನ್ನು ಕೊಡಲಾಗುವುದು. ಸೊ ಅವ್ರ ಅಗತ್ಯ ಬಂದರೆ, ಯಾರು ಹೊರಗಿದ್ದಾರೆ ಅವರು ಬಹುಶಃ ಅಗತ್ಯ ಬಂದರೆ ಇವತ್ತು ಭೇಟಿ ಕೊಡ್ತಾರೆ. ಮೆಡಿಕಲ್ ಶಾಪ್ಗೂ ಕೂಡ ನಾವಿವತ್ತು ಅಗತ್ಯ ಕೇಳಿದರೆ ನಮ್ಮ ಪಾಸನ್ನು ಇಶ್ಯೂ ಮಾಡೋದ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ಸೊ ನಮ್ಮ ಈ ಎಲ್ಲ ತರಕಾರಿ, ಆಹಾರ ಧಾನ್ಯಗಳು ಸೂಪರ್ ಮಾರ್ಕೆಟ್ ಇರಲಿ ಮತ್ತು ನಮ್ಮ ಹಾಲು ಇರಲಿ, ಮೆಡಿಕಲ್ ಇರಲಿ, ಪೇಪರ್ ಇರಲಿ, ಅವ್ರಿಗೂ ಬ್ಯಾಂಕಿಂಗ್ ವ್ಯವಸ್ಥೆ, ನಮ್ಮ ಆರ್ಥಿಕ. ಅದಕ್ಕಾಗಿ ನಾವು ಈಗಾಗಲೇ ಹೇಳಿದ್ದೇವೆ, ನಮ್ಮ ಸೂಪರ್ ಮಾರ್ಕೆಟ್ ಮತ್ತು ತರಕಾರಿ ಅಂಗಡಿ ಜೊತೆಯಲ್ಲಿ ನಮ್ಮ ಏನಿದೆಯಾ ATM, ನಮ್ಮ ಹ್ಯಾಂಡ್ ಮಿಷಿನ್ ಅದನ್ನು ಕೂಡ ಇವತ್ತು ಕಾರ್ಡ್ ಸ್ವೈಪ್ ಮಾಡುವಂಥ ಮಿಷನನ್ನು ಕೂಡ ರೆಂಟಿಗೆ ತೆಕ್ಕೊಂಡು ಅದನ್ನು ಸ್ವಲ್ಪ ಉಪಯೋಗ ಮಾಡಿದರೆ ಅದು ಪ್ರಯೋಜನ ಆಗ್ತದೆ. ಯಾಕೆ ಕಬಾಡಲ್ಲಿ ಮತ್ತು ಕೈಯಲ್ಲಿದ್ದಂಥ ದುಡ್ಡೆಲ್ಲ 10 ದಿವಸ ಖಾಲಿಯಾಗಿ ಬಿಟ್ಟಿದೆ. ಈಗ ಬ್ಯಾಂಕಲ್ಲಿದ್ದವ್ರ ಹತ್ರ ಬ್ಯಾಂಕಲ್ಲಿರುವಂಥ ಸಂದರ್ಭ, ಅದಕ್ಕೆ ಬ್ಯಾಂಕಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಇಲ್ಲಿ ಅವ್ರ ಇರುವುದಿಲ್ಲ, ಬೇರೆ ಕೇಳಲಿಕ್ಕೆ ಅವರಿಗೆ ಮನಸ್ಸಾಗೋದಿಲ್ಲ. ಸ್ವೈಪಿಂಗ್ ಮಿಷಿನನ್ನು ತಗೊಂಡು ಬಂದರೆ ಬಹುಶಃ ಅದು ಕೂಡ ಒಂದು ಪ್ರಯೋಜನ ಆಗ್ತದೆ ಉದ್ದೇಶದಿಂದ ಈ ಕ್ರಮವನ್ನು ನಾವು ಇವತ್ತು ವಹಿಸಲಾಗಿದೆ.
ಸೊ ಅದರ ಜೊತೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಇವತ್ತು ನಮ್ಮ ಆ ಉಲ್ಲಾಲ ಆಸ್ಪತ್ರೆಯ ಮುಖ್ಯ ವೈದ್ಯರು ಯಾರಿದ್ದಾರೆ ಅವರ ನೋಡಲ್ ಅಧಿಕಾರಿಯಾಗಿ ಇವತ್ತು ಮಾಡಿದ್ದೇವೆ. ಇವತ್ತು ಆ ಮನೆಯವರು ಯಾರಿದ್ದಾರೆ ಅವರು ಇವತ್ತು ಕನ್ಫರ್ಮ್ ಆದ ನಂತರ ಅವರನ್ನು ಬೇರೆ ಕಡೆಗೆ ಸಪ್ರೇಟಾಗಿ ಒಂದು ಐಸೋಲೇಷನ್ ಮಾಡೋದ ವ್ಯವಸ್ಥೆ ಇವತ್ತು ಮಾಡ್ತಾರೆ. ಯಾಕಂದರೆ ಆ ಮನೆಯಲ್ಲಿದ್ದ ಕಾರಣ ಅವರನ್ನು ಟೆಸ್ಟಿಗೆ ಒಳಪಡಿಸಿ ಅವ್ರನ್ನ ಆ ಒಂದು ಫ್ಲ್ಯಾಟಿಗೆ ತಗೊಂಡು ಸಪ್ರೇಟ್ ಆದ ಒಂದು ಕಡೆಗೆ ಕ್ವಾರಂಟೈನ್ ಮಾಡಲಿಕ್ಕೆ ಇವತ್ತು ನಮ್ಮ ತೀರ್ಮಾನ ನಾವು ಇವತ್ತು ಕೈಗೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ರೇಷನ್ ಶಾಪಿಗೆ ಬಂದವರು ಅವರೊಂದು ಸಲಹೆ ಕೊಟ್ಟಿದ್ದಾರೆ. ಅಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ತೆಕ್ಕೊಂಡು ಹೋಗ್ಲಿಕ್ಕೆ ಯಾವುದೇ ವಾಹನಗಳಿರುವುದಿಲ್ಲ. ಅದಕ್ಕಾಗಿ ಏನಾದರೂ 2-3 ಒಂದೊಂದು ರೇಷನ್ ಶಾಪಿಗೆ 2-3 ರಿಕ್ಷಾದವರಿಗೆ ಒಂದು ಪರ್ಮಿಷನ್ ಕೊಡಿ ಅಂತೇಳಿ ಈ ಬಗ್ಗೆ ನಾವು ಸಂಬಂಧಪಟ್ಟ ಅದಕ್ಕೆ ಚರ್ಚೆ ಮಾಡಿ ಆ ರೇಷನ್ ಅಂಗಡಿಯವರು ಯಾರು 2-3 ರಿಕ್ಷಾದ ಹೆಸರನ್ನು ಕೊಡ್ತಾರೆ ಬಹುಶಃ ಅಂಥವರಿಗೆ ಒಂದು ಪಾಸ್ ಇಶ್ಯೂ ಮಾಡಿಕೊಂಡು ವ್ಯವಸ್ಥೆ ಕೂಡ ನಾವು ಇವತ್ತು ಮಾಡ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತಿನ ಮೀಟಿಂಗ್ನಲ್ಲಿ ನಮ್ಮ ಪೌರ ಕಾರ್ಮಿಕರು 40 ಕುಟುಂಬಸ್ಥರು ಇವತ್ತು ನಮ್ಮ ಊರಲ್ಲಿದ್ದಾರೆ. ಅವರು ಪಾಪ ಇವತ್ತು ಗುಲ್ಬರ್ಗ ಮತ್ತು ದಾವಣಗೆರೆ ಬೇರೆ ಬೇರೆ ಇವತ್ತು ಜಿಲ್ಲೆಯವರು. ಒಂದು ಅವ್ರಿಗಿರುವಂಥ ಭಯ ದೂರ ಮಾಡಲಿಕ್ಕೆ ಆಗಿಂದಾಗ ಅವ್ರನ್ನ ಟೆಸ್ಟ್ಗೆ ಒಳಪಡಿಸುವಂಥದ್ದು. ಎರಡನೇದು ಅವರಿಗೆ ಬೇಕಾಗುವಂಥ ಮಾಸ್ಕ್ ಮತ್ತು ಗ್ಲೌಸ್ ಬಹುಶಃ ದಿವಸಕ್ಕೆ 3 ಮಾಸ್ಕ್ ಕೊಡುವಾಗ ನಾವು ಚೀಫ್ ಆಫೀಸರ್ಗೆ ಇವತ್ತು ಕೇಳಿಕೊಂಡಿದ್ದೇವೆ. ಅದನ್ನು ಕೂಡ ಇವತ್ತು ಒಪ್ಪಿ ಕೊಡಲಾಗುವುದು. ಮೂರನೇದು ಮುಂಚೆ ಬೆಳಿಗ್ಗೆ ನಾವು ಅವರಿಗೆ ಇಲ್ಲಿ ತಿಂಡಿದು ಕಾರ್ಯಕ್ರಮ ಊಟ ಇತ್ತು, ಉಚಿತವಾದ ತಿಂಡಿ ಇತ್ತು. ಈಗ ಅದನ್ನು ಬಹುಶಃ ಹೇಳಿದರೆ ನಾವು ಇಲ್ಲಿ ಬಂದು ನಮಗೆ ಮತ್ತೆ ಅದು ಕೂಡ ಟೆನ್ಷನ್, ಎಲ್ಲಿ ತರ್ತಾರೆ ಏನು ತರ್ತಾರೆ ಅಂತೇಳಿ ನಾವು ಮನೆಯಲ್ಲೇ ಊಟ ಮಾಡಿ ಬರ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಸ್ಪೆಷಲ್ ಕಿಟ್ಟನ್ನು ನಗರಸಭೆ ಮುಖಾಂತರ ಇವತ್ತು ಪ್ರತಿಯೊಂದು 45 ಕುಟುಂಬಗಳಿಗೆ ಕೂಡ ಒಂದು ಸ್ಪೆಷಲ್ ಕಿಟ್ಟನ್ನು ಮಾಡಿಕೊಡಲಿಕ್ಕೆ ನಾವಿವತ್ತು ತೀರ್ಮಾನ ನಾವಿವತ್ತು ಮಾಡಿದ್ದೇವೆ. ಸೊ ಸರ್ಕಾರ, ನಗರಸಭೆ ಮತ್ತು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಎಲ್ಲ ರೂಪಿಸುವ ಸಂದರ್ಭದಲ್ಲಿ ಜನಸಾಮಾನ್ಯರ ನಮ್ಮ ಸಂಪೂರ್ಣವಾದ ಸಹಕಾರ ಇವತ್ತು ಕೊಡಬೇಕಂತ ಕೂಡ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರ ಜೊತೆಯಲ್ಲಿ ಇವತ್ತಿನ ಮೀಟಿಂಗ್ನಲ್ಲಿ ಸುಮಾರು ನಮ್ಮ ಉಲ್ಲಾಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಪ್ರದೇಶದಿಂದ ಬಂದವರು ಸುಮಾರು 187 ಜನ ಇವತ್ತು ಮನೆ ಕ್ವಾರಂಟೈನ್ ಆಗಿದೆ. ಕೆಲವರನ್ನು ಇವತ್ತು ಸಪ್ರೇಟಾಗಿ ಒಂದು ಕ್ವಾರಂಟೈನ್ ಇಟ್ಟಿದ್ದಾರೆ ಡೆಲ್ಲಿಯಿಂದ ಬಂದವರು. ಅವರು ಬಹುಶಃ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿಲ್ಲ. ಭಾಗವಹಿಸಿದ್ದವರಲ್ಲಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಟೆಸ್ಟಿಗೆ ಒಳಪಡಿಸಿದೆ. ಎಲ್ಲ ಕೂಡ ನೆಗೆಟಿವ್, 2 ಮಾತ್ರ, ಒಂದು ತೊಕ್ಕೋಟಿದು ಮತ್ತೊಂದು ತುಂಬೆದು, ನವಾಜ್ ತುಂಬೆ ಮತ್ತು ತೊಕ್ಕೋಟು ಸಲೀಂ. ಈ ಎಷ್ಟು ಜನ ಹೋಗಿದ್ದಾರೆ ಎಲ್ಲರೂ ಕೂಡ ಟೆಸ್ಟ್ಗೆ ಒಳಪಡಿಸಿ ಎಲ್ಲ ರಿಪೋರ್ಟ್ ಬಂದಿದೆ, ಬೇರೆಲ್ಲವೂ ಕೂಡ ನೆಗೆಟಿವ್ ಬಂದಿದೆ. ಇದು 2 ಮಾತ್ರ ಇವತ್ತು ಇರುವಂಥದ್ದು. ಆದರೆ ಡೆಲ್ಲಿಗೆ ಈ ಒಂದು ಸಂದರ್ಭದಲ್ಲಿ ಡೆಲ್ಲಿಯಿಂದ ಯಾರೆಲ್ಲ ಬಂದಿದ್ದಾರೆ, ವ್ಯಾಪಾರಕ್ಕೆ ಯಾರೆಲ್ಲ ಹೋಗಿದ್ದಾರೆ, ಇವರೆಲ್ಲರೂ ಕೂಡ ಇವತ್ತು ಕ್ವಾರಂಟೈನ್ ಇವತ್ತು ಮಾಡಿದ್ದಾರೆ. ಹಾಗೂ ಮನೆಯಲ್ಲಿ ಕೂಡ ಇದೆ. ಇವರಿಗೆ ಕೆಲವೊಂದು ಸಮಸ್ಯೆಗಳು ನಾವಿವತ್ತು ಚರ್ಚೆ ಮಾಡಿದ್ದೇವೆ. ಇದನ್ನು ನಾವು ಜಿಲ್ಲಾಧಿಕಾರಿ ಮತ್ತು ಆರೋಗ್ಯ ಅಧಿಕಾರಿಗಳು ಚರ್ಚೆ ಮಾಡಿಕೊಂಡು ಅವರಿಗೆ ಎಲ್ಲ ಸಹಕಾರ ನಾವಿವತ್ತು ಕೊಡ್ತೇವೆ. ಇಂಥ ಒಂದು ಮನೆ ಕ್ವಾರಂಟೈನ್ ಮತ್ತು ಈ ಸಪ್ರೇಟ್ ಕ್ವಾರಂಟೈನ್ ಯಾವುದೇ ಒಂದು ಸಮಸ್ಯೆ ಇದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಬೇಕಂತ ನಾನು ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ನಾವು ಸಮಾಜದಲ್ಲಿರುವಂಥ ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕುವ ವಾತಾವರಣ ನಾವು ಇವತ್ತು ನಿರ್ಮಾಣ ಇವತ್ತು ಮಾಡಬೇಕಾಗ್ತದೆ. ಈಗೆಲ್ಲ ಕೂಡ ಇವತ್ತು ವಾಹನಗಳು ಇವತ್ತು ಬ್ಯಾನ್ ಆಗಿದೆ. ಆದರೆ ಜನಸಾಮಾನ್ಯರು ಅಂತ ಹೇಳಿದರೆ ಇವತ್ತು ಅಸೌಖ್ಯರಾದಾಗ ತುರ್ತು ಎಮರ್ಜೆನ್ಸಿಗೆ ಏನು ಮಾಡೋದು ಅಂತೇಳಿ ಭಾವನೆಗಳಿದೆ. ಅದು ನಿಮ್ಮ ಮುಖಾಂತರ ನಾನು ಎಲ್ಲರಿಗೂ ಸ್ಪಷ್ಟಪಡಿಸ್ತೇನೆ. ಎಲ್ಲ ಕಾನೂನುಗಳಿಗೆ ಅತ್ಯಂತ ಎಮರ್ಜೆನ್ಸಿ ಟೈಮ್ನಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾನವೀಯತೆಯಿಂದ ಎಲ್ಲರೂ ಕೂಡ ಕೊಡ್ತಾರೆ. ಅಂಥ ಏನಾದರೂ ಎಮರ್ಜೆನ್ಸಿ ವಿಚಾರ ಇದ್ದರೆ ತಮ್ಮ ವಾಹನದಲ್ಲಿ ಆ ಪೇಷಂಟ್ ಸಾಗಿಸಲಿಕ್ಕೆ ಖಂಡಿತವಾಗಿ ಪೊಲೀಸ್ನವರು ಅನುಮತಿ ಕೊಡ್ತಾರಂತ ಕೂಡ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಯಾರಲ್ಲಿ ಭಾಗವಹಿಸಿದ್ದಾರೆ ಆ ವಿಚಾರ ಇವತ್ತು ಹೇಳಿದ್ದಾರೆ. ಈಗ ಕುಡಿಯುವ ನೀರಿನ ಸಮಸ್ಯೆ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಇದೆ. ಬಹುಶಃ ಇವತ್ತು ಟ್ಯಾಂಕರ್ನಲ್ಲಿ ಇವತ್ತು ಬೋರ್ ರಿಪೇರ್ ಆದರೆ ಬೋರ್ ರಿಪೇರ್ ಮಾಡಲಿಕ್ಕೆ ಜನ ಬರೋದಿಲ್ಲ. ಹೊಸ ಬೋರ್ ಹೊಡಿಬೇಕಂತ ಸ್ಯಾಂಕ್ಷನ್ ಮಾಡಿದ್ರು ಕೂಡ ಬೋರ್ವೆಲ್ ಮಿಷಿನ್ ಅವರು ಎಲ್ಲ ಕೂಡ ಹೋಗಿಬಿಟ್ಟಿದ್ದಾರೆ. ಜನರಿಗೆ ಕುಡಿಲಿಕ್ಕೆ ನೀರಿನ ಇವತ್ತು ಸಮಸ್ಯೆ ಆಗ್ತಾ ಇದೆ. ಅದಕ್ಕಾಗಿ ಬಹುಶಃ DC ಹತ್ರ ಮಾತಾಡಿ ನಮ್ಮ ನಗರಸಭೆಯ ಮುಖ್ಯಾಧಿಕಾರಿಗಳು ನಿನ್ನೆ ಚರ್ಚೆ ನಡೆಸಿದ್ದಾರೆ, ನಾನು ಕೂಡ ಮಾತಾಡಿದ್ದೇನೆ. ಸೋಮವಾರದಿಂದ ಟ್ಯಾಂಕರ್ ಮೂಲಕ ಉಳ್ಳಾಲ ನಗರಸಭೆ, ಸೋಮೇಶ್ವರ ಮತ್ತು ಕೋಟೆಕಾರ್ ಪ್ರದೇಶದಲ್ಲಿ ಟ್ಯಾಂಕರ್ ಮುಖಾಂತರ ನೀರನ್ನು ಸಪ್ಲೈ ಮಾಡೋದ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ಗ್ರಾಮೀಣ ಮಟ್ಟದಲ್ಲಿ ಕೂಡ ಇದು ಪರ್ಮಿಷನ್ ನಾವು ಇವತ್ತು ಕೇಳಿದ್ದೇವೆ. ಅದಕ್ಕೆ ಇವರು ಕೂಡ ಒಪ್ಪಿಗೆ ಕೊಡ್ತಾರೆ ಅಂತ ಕೂಡ ಇವತ್ತು ಹೇಳಿದ್ದಾರೆ. ಯಾಕೆಂದರೆ ಪ್ರತಿ ವರ್ಷ ಕೂಡ ನಾವು ಗ್ರಾಮೀಣ ಮಟ್ಟದಲ್ಲಿ ಕೂಡ ಕೊಡ್ತೇವೆ.
ಆದರೆ ಈ ವರ್ಷ ಸರ್ಕಾರ ಒಂದು ರೂಲ್ಸ್ ಎಲ್ಲ ಮಾಡಿತ್ತು. ಟೆಂಡರ್ ಆಗಬೇಕು, ಟೆಂಡರ್ ಹಾಕೊಂಡು ಶುರು 50,000 ಕಟ್ಟಬೇಕು. ಸೊ ಟೆಂಡರ್ಗೆ ಬರೋದೇ ಕಷ್ಟ. ಇದು ಮುಂಚೆ ಕಟ್ಟುವಂಥ ಯಾರು ಕೂಡ ಜನ ಬರೋದಿಲ್ಲ ಈ ಕಾಲಘಟ್ಟದಲ್ಲಿ. ಅದನ್ನೆಲ್ಲ ಇವತ್ತು ರದ್ದುಪಡಿಸಿದ್ದು ಹಿಂದೆ ಇದ್ದಾಗೆ ಇವತ್ತು ಮಾಡಲಿಕ್ಕೆ ಇವತ್ತು ಸರ್ಕಾರ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಆದೇಶ ಇವತ್ತು ಕೊಟ್ಟಿದ್ದಾರೆ. ರೇಷನ್ಗೆ ಸಂಬಂಧಪಟ್ಟಾಗೆ ಬೆಲ್ತಿಗೆ ಅಕ್ಕಿ ಬೇಡ, ನಾವು ಎಷ್ಟು ದಿವಸ ದೋಸೆ ಮತ್ತು ಇಡ್ಲಿ ತಿನ್ನೋದು, ಈ 50 kg ಅಂತ ತೆಕ್ಕೊಂಡೋಗಿ ಅಂತೇಳಿ ಜನಸಾಮಾನ್ಯರ ಭಾವನೆ. ಅದಕ್ಕೆ ನಾನು ಈಗಾಗಲೇ ಮೊನ್ನೆ ತಲಪಾಡಿ ಸಮಸ್ಯೆ ಆದ ತಕ್ಷಣ ಮಾತಾಡಿಕೊಂಡು ಲಕ್ಷದ್ವೀಪಿಗೆ ಹೋಗುವಂಥ ನಮ್ಮ ಕುಚ್ಚಲಕ್ಕಿ ಏನಿದೆ ಅದನ್ನು ನಿಲ್ಲಿಸಿ, ಕುಚ್ಚಲಕ್ಕಿ ಲಕ್ಷದ್ವೀಪಿಗೆಲ್ಲ ನಮ್ಮ ಜಿಲ್ಲೆಗೆ ಕುಚ್ಚಲಕ್ಕಿ ಕೊಡಿ, ಬೇರೆ ಲಕ್ಷದ್ವೀಪಿಗೆ ಬೇರೆ ಅಕ್ಕಿ ಕಲಿಸುವ ವ್ಯವಸ್ಥೆ ಮಾಡಬೇಕು. ಕಾರಣ ಮುಂದಿನ ತಿಂಗಳಿಂದ ಎಲ್ಲರಿಗೂ ಕೂಡ ಇವತ್ತು ಬಾಯ್ಲ್ಡ್ ರೈಸನ್ನು ನಮ್ಮ ಜಿಲ್ಲೆಯಲ್ಲಿ ಕೊಡಲಿಕ್ಕೆ ಇವತ್ತು ಆಹಾರ ಇಲಾಖೆಯವರು ತೀರ್ಮಾನ ಮಾಡಿದ್ದಾರೆ. ಈ ಬಗ್ಗೆ ಆಹಾರ ಸಚಿವರು ಮತ್ತು ಆಹಾರ ಅಧಿಕಾರಿಗಳ ಜೊತೆ ಕೂಡ ನಾನು ಇವತ್ತು ಮಾತಾಡಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಆ ಫ್ಲ್ಯಾಟ್ನಲ್ಲಿರುವಂಥ ನಮ್ಮ ಕಸ ವಿಲೇವಾರಿ ಬಗ್ಗೆ ಕೂಡ ಇವತ್ತೊಂದು ಸಿಸ್ಟಮ್ ಮಾಡಿದ್ದೇವೆ. ಒಂದು ನಿನ್ನೆ ಏನು ಇವತ್ತು ಅಲ್ಲಿ ಹೋಗಲಿ ಅದನ್ನೆಲ್ಲ ಕೂಡ ಇವತ್ತು ಕ್ಲೀನ್ ಮಾಡ್ತಾರೆ. ಇನ್ನು ಮುಂದಕ್ಕೆ ಹೇಗೆ ಅಂತ ಹೇಳಿದರೆ ಪ್ರತಿಯೊಂದು ಮನೆಯವರಿಗೂ ಕೂಡ ನಗರಸಭೆಯವರು ಪ್ಲಾಸ್ಟಿಕ್ ಡೈಲಿ 2 ಪ್ಲಾಸ್ಟಿಕ್ ಇವತ್ತು ಕೊಡ್ತಾರೆ. ಹಸಿ ಕಸ, ಒಣ ಕಸ ಆ ರೀತಿ ಮಾಡಿ ಕಟ್ಟಿರೋ ಗೇಟಲ್ಲಿ ಆಗಬೇಕು. ಮತ್ತು ಈ ಸೋಂಕಿತ ಮನೆ ಇದೆಯಲ್ಲ ಅಲ್ಲಿಯ ಕಸಗಳು ಮತ್ತು ಇದನ್ನು ಒಂದು ಎಲ್ಲೋ 2 ಬೇರೆ ಬೇರೆ ಪ್ಲಾಸ್ಟಿಕಲ್ಲಿ ಹಾಕಿ ಮತ್ತು ಅವ್ರಿಂದ ಎಲ್ಲೋ ಬ್ಯಾಗ್ ಕೊಡ್ತಾರೆ. ಆ ಎಲ್ಲೋ ಬ್ಯಾಗಿನ ಕಟ್ಟಬೇಕು. ಯಾಕೆ ಕಟ್ಟಿ ಅದನ್ನು ಇಡಬೇಕು? ಯಾಕೆಂತ ಹೇಳಿದರೆ ಆವಾಗ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಕೆಲಸ ಮಾಡೋ ಗೊತ್ತಿರ್ತದೆ ಇದು ಸೋಂಕಿತರ ಮನೆ ಇರುವಂಥ ಕಸ, ಅದನ್ನು ಈ ಜೊತೆಯಲ್ಲಿ ಮಿಕ್ಸ್ ಮಾಡೋದಿಲ್ಲ. ಅದಕ್ಕೆ ಬೇರೆ ಒಂದು ಟ್ರೀಟ್ಮೆಂಟ್ ಮುಖಾಂತರ ಅದನ್ನು ಕ್ಲಿಯರ್ ಮಾಡ್ತಾರೆ. ಅದಕ್ಕೆ ಭಾಳ ಜಾಗೃತಿಯಿಂದ ಕೆಲ ಸಹಕಾರ ಕೊಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ಎಲ್ಲ ಭಾಳ ತುರ್ತಾಗಿ ಮೀಟಿಂಗ್ ಕರೆದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಸಹಕಾರ ಕೊಟ್ಟಿದ್ದಾರೆ. ನನ್ನ ವಿಶೇಷ ಧನ್ಯವಾದ ಸಲ್ಲಿಸ್ತೇನೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ ಆ್ಯಂಬುಲೆನ್ಸ್ ಬೇಕಾದಲ್ಲಿ 1077 108 ತಕ್ಷಣಕ್ಕೆ ಫೋನ್ ಮಾಡೋದು ವಿಚಾರ ಇವತ್ತು ಮಾಡಿ. ಸಣ್ಣ ಪುಟ್ಟ ಆರೋಗ್ಯ ಸಂಬಂಧ ವಿಚಾರ ಆದರೆ 104 104 ನಂಬರ್ ಹಲೋ ಡಾಕ್ಟರ್ ಇದಕ್ಕೆ ಫೋನ್ ಮಾಡಿ ಯಾವುದೇ ಆರೋಗ್ಯ ಸಂಬಂಧಪಟ್ಟಾಗೆ ನೀವು ಬಹುಶಃ ಅಲ್ಲಿ ನಿಮ್ಮ ಮಾಹಿತಿಯನ್ನು ಇವತ್ತು ಕೇಳಿ ನಿಮ್ಮ ಸಲಹೆ ಸೂಚನೆ ಪಡ್ಕೊಳ್ಬೋದು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಈ ವೈರಸ್ಸನ್ನು ಇದು ಇಡೀ ದೇಶಕ್ಕಾಗುವ ದೊಡ್ಡ ಮಾರಕ ರೋಗ ಅಂತ ಎನಿಸಿಕೊಂಡು ಇದನ್ನು ಎಲ್ಲರ ಒಗ್ಗಟ್ಟಿನಿಂದ ಹಿಮ್ಮೆಟ್ಟಿಸುವಂಥ ಕೆಲಸ ನಾವು ಇವತ್ತು ಮಾಡುವ. ವಿದೇಶದಿಂದ ಬಂದಾಗಿದೆ, ನಾವು ಬರಲಿಕ್ಕೆ ಬಿಟ್ಟಾಗಿದೆ. ಈಗ ಇದನ್ನು ನಿಭಾಯಿಸುವಂಥ ಕೆಲಸ ನಾವೆಲ್ಲರ ಕೈಯಲ್ಲಿ ಕೂಡ ಇವತ್ತಿದೆ. ನಾವೆಲ್ಲ ಜಾತಿಯಲ್ಲ ಮತ್ತು ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿ ಭಾರತ ಒಂದು ಭಾರತೀಯರು ನೆಲೆಯಲ್ಲಿ ಇದರ ವಿರುದ್ಧ ಹೋರಾಟ ಮಾಡುವ, ಅದನ್ನು ಉಲ್ಲಾರ ಕ್ಷೇತ್ರ ಮತ್ತು ಮಂಗಳೂರು ಕ್ಷೇತ್ರ ಅದಕ್ಕೆ ಮುಂಚೂಣಿಯಲ್ಲಿ ಇದ್ದೇವೆ ಅಂತ ಹೇಳಿಕೆ ಬಯಸಿ ಸರ್ವರನ್ನ ಶುಭಾಶಯ ಸಲ್ಲಿಸ್ತೇನೆ. ರಾತ್ರಿ 9 ಗಂಟೆಗೆ 9 ನಿಮಿಷ ತನಕ ದೀಪ ಹಚ್ಚುವಂಥ ಕರೆ ನೀಡಿದ್ದಾರೆ. ಸೊ ಇದರಲ್ಲಿ ಭಾಗವಹಿಸುವಂಥ ಕೆಲಸ ಎಲ್ಲರೂ ಕೂಡ ಇವತ್ತು ಮತ್ತೊಂದು ಸಂದರ್ಭ ಅದರಲ್ಲಿ ಬಹುಶಃ ಇದು ನಷ್ಟ ಆಗುವಂಥದ್ದು ಯಾರಿಗೂ ಕೂಡ ಏನು ಕೂಡ ಇವತ್ತು ಇಲ್ಲ. ಆದರೆ ಎಲ್ಲ ಕೂಡ ಅದರಲ್ಲಿ ಭಾಗವಹಿಸ್ತಾರೆ, ಬಹುಶಃ ಅದರಲ್ಲಿ ದೀಪ ಹಚ್ಚಿಕೊಳ್ತಾರೆ ಅನ್ನೋ ವಿಶ್ವಾಸ ನನಗೆ ಇವತ್ತು ಇದೆ. ನಾನು ಬೆಳಿಗ್ಗೆ 2 ಕ್ಯಾನ್ ತರಿಸಿ ಇಟ್ಕೊಂಡಿದ್ದೇನೆ. ನೋಡಿ, ಜನರಿಗೆ ಯಾರಿಗೂ ಕೂಡ ಇವತ್ತು ಗೊಂದಲ ಬೇಡ. ಮೊನ್ನೆ ಈ ವಿಚಾರ ಬಂದಾಗ ನಮ್ಮ 9 ಗಂಟೆಗೆ 9 ನಿಮಿಷಕ್ಕೆ ಕ್ಯಾಂಡಲ್ ಹಚ್ಚಿಸುವಂಥ ಅಥವಾ ದೀಪ ಹಚ್ಚುವಂಥ ವಿಚಾರ ಬಂದಾಗ ನಮ್ಮಲ್ಲಿರುವಂಥ ಭಾವನೆ ವ್ಯಕ್ತಪಡಿಸುವುದು ನಮ್ಮೆಲ್ಲರ ಕರ್ತವ್ಯ. ನಾವೇನು ಹೇಳಿದ್ದೇವೆ, ಇವತ್ತು ಹಸಿವು ನೀಗಿಸುವಂಥ ಕೆಲಸ ಇವತ್ತು ಮಾಡಬೇಕು. ಯಾಕೆ ನಾವು ಹೇಳಿದ್ದೇವೆ ಅಂತ ಹೇಳಿದರೆ, ಇನ್ನೂ ಕೂಡ ನಮಗೆ ಗೋಧಿ ಬರಲಿಲ್ಲ, ಎಲ್ಲ ರೇಷನ್ ಶಾಪಲ್ಲಿ ಅಕ್ಕಿ ಬರಲಿಲ್ಲ, ಇವರು ಬೇಳೆ ಕೊಡ್ತಂತೇಳಿ ಬೇಳೆ ಕೂಡ ಇವತ್ತು ಬರಲಿಲ್ಲ. ಮತ್ತು ಎಷ್ಟು ಜನ ಕಷ್ಟದಲ್ಲಿದ್ದಾರೆ, ಹಸಿವಿನಲ್ಲಿದ್ದಾರೆ. ಸೊ ಇದನ್ನು ಈಗ ನಾವು ಇವತ್ತು ಕ್ರಮ ಕೈಗೊಳ್ಳಬೇಕು. ಇವತ್ತು ನೋಡಿ, ಒಂದು ಬಡವರಿಗೆ ಒಂದು ಗ್ಯಾಸಿಗೆ ಒಂದು ಸುಮಾರು 700 ರೂಪಾಯಿ ತನಕ ಬರ್ತದೆ. ಟಿ ವಿಯಲ್ಲಿ ಏನು ಬಂದಿದೆ, ಎಲ್ಲರಿಗೂ ಕೂಡ ಉಚಿತ ಗ್ಯಾಸ್ 3 ತಿಂಗಳು. ಮತ್ತೆ ನೋಡುವಾಗ ಇಲ್ಲಿ ಏನಿದೆ, ಬರೇ ಉಜ್ವಲ ಯೋಜನೆ ಅಡಿಯಲ್ಲಿ ಆ ಪ್ರಯೋಜನ ಪಡೆದಂಥವ್ರಿಗೆ ಮಾತ್ರ ಯಾವ APL ಕೂಡ ಇಲ್ಲ,
ಮತ್ತು ಅನಿಲ ಭಾಗ್ಯದಲ್ಲಿ ಸಿಕ್ಕಿದಂಥ ಫಲಾನುಭವ ಕೂಡ ಇವತ್ತು ಇಲ್ಲ. ಈ ಇಡೀ ನಮ್ಮ ಇದರಲ್ಲಿ 25,000 ಜನ ಕೂಡ ಇಲ್ಲ ನಮ್ಮ ಯಾವುದು ಇಡೀ ಜಿಲ್ಲೆಯಲ್ಲಿ ನಮ್ಮ ಉಜ್ವಲ ಯೋಜನೆಯಲ್ಲಿ ಇವತ್ತು ಬಂದವರು. ಇವತ್ತು ನಾವು ಕಾಡಿನಲ್ಲಿ ಜೀವಿಸುವಂಥವರಿಗೆ ನಾವು ಫಾರೆಸ್ಟ್ ಮುಖಾಂತರ ನಾವು ಗ್ಯಾಸ್ ಕೊಟ್ಟಿದ್ದೇವೆ. ಪಾಪ ಅವ್ರಿಗಿಲ್ವಾ ಆ ಸ್ಕೀಮ್? ಹಾಗಾದರೆ SC/ST ಅವರಿಗೆ ನಾವು SC/ST ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಇವತ್ತು ಗ್ಯಾಸ್ ಕೊಟ್ಟಿದ್ದೇವೆ ಅಲ್ವಾ? ಮೈನಾರಿಟೀಸ್ ಅವರಿಗೆ ಇಲ್ಲಿ 7.5 ಇದರಲ್ಲಿ ಬರುವಂಥ ಯೋಜನೆಯಲ್ಲಿ ಬಡವರಿಗೆ ಇವತ್ತು ನಾವಿಲ್ಲಿ ಗ್ಯಾಸ್ ಕೊಟ್ಟಿದ್ದೇವೆ. ಇವರಿಗೆ ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ಬರೀ ಉಜ್ವಲದಲ್ಲಿ ಪ್ರಯೋಜನ ತಗೊಂಡಂಥ ಕೆಲವು ಮಂದಿ ನಮ್ಮ ಈ ನನ್ನ ಕ್ಷೇತ್ರದಲ್ಲಿ ಸುಮಾರು 100 ಅಥವಾ 200 ಮಂದಿ ಕೂಡ ಇವತ್ತು ಇರಲಿಕ್ಕೆ ಇಲ್ಲ ಇದರಲ್ಲಿ, ಅಥವಾ 1,000 ಕೂಡ ಮೀರಲಿಕ್ಕಿಲ್ಲ. ಇಡೀ ನಮ್ಮ 2 ಲಕ್ಷ ಇರುವಂಥ ಸಂದರ್ಭದಲ್ಲಿ 60,000 ಕುಟುಂಬಗಳಿರುವಂಥ ಸಂದರ್ಭದಲ್ಲಿ ಬರೀ 1,000 ಜನರಿಗೆ ಅದನ್ನು ಪ್ರಯೋಜನ ಕೊಟ್ಟರೆ ಏನು ಪ್ರಯೋಜನ? ಬೇರೆಯವರು ಹೇಗೆ ಬದುಕುವುದು? ಅಭಿಪ್ರಾಯನೂ ತಿಳಿಸುವುದು ನಮ್ಮ ಜವಾಬ್ದಾರಿ. ಪ್ರಧಾನಮಂತ್ರಿಗಳು ಒಂದು ಸಂದೇಶ ಹೇಳಿದಾಗ ಅದನ್ನು ಬಹುಶಃ ಮಾಡೋದಿಲ್ಲ ಅಂದರೆ ನಾವು ಯಾರು ಕೂಡ ಹೇಳೋದಿಲ್ಲ. ಬೇಕಾದವರು ಮಾಡ್ತಾರೆ, ಬೇಡದವರು ಮಾಡೋದಿಲ್ಲ. ಅದು ನಾನು ಮಾಡ್ತೇನೆ, ಅದ್ರಲ್ಲಿ ತಪ್ಪೇನಿದೆ ಅದರಲ್ಲಿ ಕೆಲವರು ಚರ್ಚೆ ಪ್ರಯೋಜನ ಆಗ್ತದ, ಪ್ರಯೋಜನ ಆಗುವುದೇ, ಅದು ಚರ್ಚೆ ಯಾಕೆ? ಈಗ ಅದರಿಂದ ನಮಗೇನು ದೊಡ್ಡ ನಷ್ಟೇನಿಲ್ಲಲ್ಲ. ಸೊ ಮಾಡೋರು ಮಾಡ್ತಾರೆ, ನಾನು ಅದನ್ನು ಕ್ಯಾಂಡಲ್ ಹತ್ತಿಸ್ತೇನೆ, ಅದರಲ್ಲೇನಾಯಿತು ಇದಕ್ಕೆ? ಸೊ ಆ ಟ್ವೀಟಿಗೆ ತಪ್ಪಾಭಿಪ್ರಾಯ ಯಾರು ಕೂಡ ತೆಗೊಳ್ಳುವಂಥ ವಿಚಾರ ಇವತ್ತು ಬೇಡ. ಸಂಬಂಧಪಟ್ಟಾಗ ನಾವಿಲ್ಲಿ ಜನಸಾಮಾನ್ಯ ಕಷ್ಟಗಳೇನಿದೆ ಅದು ನಾವಿವತ್ತು ವ್ಯಕ್ತಪಡಿಸುವಂಥ ಕೆಲಸ ನಾವಿವತ್ತು ಮಾಡಿದೆ ಅಂತ ಹೇಳಲಿಕ್ಕೆ ನಾವಿವತ್ತು ಬಯಸ್ತೇವೆ. ಇದು ಈಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಇವತ್ತು ನನಗೆ ನಿನ್ನೆ ಶೋಭಾ ಕದ್ಲಂಜೆ ಅವರ ಸ್ಟೇಟ್ಮೆಂಟ್ ಅತ್ಯಂತ ನೋವು ತರುವಂಥ ಸಂಗತಿ. ಅವರು ಏನು ಹೇಳ್ತಾರೆ, ಕೊರೋನಾ ಒಂದು ಸಂಸದರು ಈ ರೀತಿ ಮಾತಾಡೋದಿದೆಯಾ? ಈಗ ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆ ಇದು ಕಾಲ ಅಲ್ಲ ಅದಕ್ಕೆ ಚರ್ಚೆ ಮಾಡಲಿಕ್ಕೆ. ಈಗ ನಮ್ಮ ಟೈಮ್ ಏನು? ಈ ಒಂದು ಕೊರೋನಾ ವೈರಸ್ಸನ್ನು ನಾವೇಗೆ ಪ್ರಿವೆನ್ಷನ್ ಮಾಡೋದು, ಮತ್ತೇನು ಅದನ್ನು ಡೆಮಾಲಿಷ್ ಮಾಡೋದು, ನಿರ್ಮೂಲನೆಗೆ ಮಾಡೋದು, ಇದು ನಮ್ಮ ಮೊದಲ ಇವತ್ತು ಆದ್ಯತೆ. ಆದರೆ ನಾನಿವತ್ತು ಸಂಸದರಿಗೆ ಎಲ್ಲ ಜನರ ಪರವಾಗಿ ಇವತ್ತು ಕೇಳಲಿಕ್ಕೆ ಇವತ್ತು ಬಯಸ್ತೇನೆ. ನಿಜಾಮುದ್ದೀನ್ನಲ್ಲಿ ತಬ್ಲಿಗ್ ಜಮಾತ್ ಧಾರ್ಮಿಕ ಕಾರ್ಯಕ್ರಮ ನಡೆದದ್ದು ಮಾರ್ಚ್ 13ರಿಂದ 17ನೇ ತಾರೀಕಿನವರೆಗೆ. ಆವಾಗ ವಿಶ್ವದ ಎಲ್ಲ ದೇಶದಲ್ಲಿ ಬಂದು ನಮ್ಮ ದೇಶದಲ್ಲಿ ಕೂಡ ಕಾಣಸಿಕ್ಕುವಾಗ ಅಂತ ಆಯಿತು. ನಾವು ಮಾರ್ಚ್ 1ಗೆ ನಾನೇ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ, ಇಂಟರ್ನ್ಯಾಷನಲ್ ಫ್ಲೈಟ್ ಬಂದ್ ಮಾಡಿ, ಡೊಮೆಸ್ಟಿಕ್ ಫ್ಲೈಟ್ ಬಂದ್ ಮಾಡಿ, ಸೋಂಕಿತರ ನಮ್ಮಲ್ಲಿಗೆ ಬರಲಿಕ್ಕೆ ಬಿಡಬೇಡಿ ಅಂತೇಳಿ ನಾನು ಸತತವಾಗಿ ಪಾರ್ಲಿಮೆಂಟ್ಲಿ ಮಾತಾಡಿದ್ದೇನೆ. ಇವರು ಯಾವಾಗ ಅದನ್ನು ಬ್ಯಾನ್ ಮಾಡಿದರು? ನಾನು ಮಾತಾಡಿದ ಮಾರ್ಚ್ 1ನೇ ತಾರೀಕಿಗೆ, ಬ್ಯಾನ್ ಆದದ್ದು 24ಕ್ಕೆ ನಮ್ಮ 22ಕ್ಕೆ ಇಂಟರ್ನ್ಯಾಷನಲ್ ಫ್ಲೈಟ್, 24ಕ್ಕೆ ಡೊಮೆಸ್ಟಿಕ್ ಫ್ಲೈಟ್. ಬರುವವರೆಲ್ಲ ಈ ಬೇರೆ ಬೇರೆ ದೇಶದಿಂದ ಬರುವವರೆಲ್ಲ ಬಂದು ಬಿಟ್ಟಾಗಿದೆ. ಬೇರೆ ಬೇರೆ ರಾಜ್ಯದವರು ಕೂಡ ಸೋಂಕಿತರು ನಮಗೆ ತಂದು ಬಿಟ್ಟು ಇಲ್ಲಿ ಆಗಿದೆ. ಇವರು ಮಾರ್ಚ್ 15ಕ್ಕೆ ಇವರಿಗೆ ಪರ್ಮಿಷನ್ ಕೊಟ್ಟದ್ದು ಯಾಕೆ? ನಾವು ಕೇಳಿದಿಷ್ಟೇ. ಈ ಧಾರ್ಮಿಕ ಕಾರ್ಯಕ್ರಮ ಇವರು ಮಾಡಿದ್ದು ನಾನು ಸರಿ ಅಂತ ಹೇಳುವುದಿಲ್ಲ, ಇವರು ಮಾಡಿದ ತಪ್ಪೆ. ಇವರಿಗೆ ಮಾಹಿತಿ ಉಂಟಾ ಮಾಹಿತಿ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಡೀ ವಿಶ್ವದಲ್ಲಿ ಇಂಥ ಚರ್ಚೆ ನಡೀತಾ ಇದೆ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ತಾ ಇದೆ, ನಮ್ಮ ಅಸೆಂಬ್ಲಿಯಲ್ಲಿ ಇವತ್ತು ಚರ್ಚೆ ಆಗ್ತದೆ, TV ಮೀಡಿಯಾದಲ್ಲಿ ಬರ್ತದೆ, ಗುಂಪು ಸೇರಬೇಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಇವರು ಮಾಡಿದ್ದು ಸರಿ ಅಂತ ನಾನು ಹೇಳುವುದಿಲ್ಲ. ಅದರಿಗೆ ಮಾಹಿತಿ ಮಾಹಿತಿ ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ, ಅಲರ್ಟ್ ಕೊಟ್ಟಿದೆ. ಚೈನಾ ಬೇರೆ ಬೇರೆ ದೇಶಗಳು ಇವತ್ತು ಬಹಳಷ್ಟು ಇವತ್ತು ಗೊಂದಲ ಆಗುವಂಥ ವಿಚಾರ ಇತ್ತು. ತದನಂತರ ಕೂಡ ಇವರಿಗೆ ಪರ್ಮಿಷನ್ ಯಾಕೆ ಕೊಟ್ಟದಂತೇಳಿ ಈ ದೇಶ ಜನರಿಗೆ ಹೇಳಬೇಕಾ? ದಿಸ್ ಈಸ್ ದ ಫೇಲಿಯರ್ ಆಫ್ ದಿ ಎಕ್ಸ್ಟರ್ನಲ್ ವಿದೇಶಾಂಗ ಸಚಿವ ಮತ್ತು ಕೇಂದ್ರದ ಗೃಹ ಸಚಿವ. ಇದರ ಫೇಲಿಯರ್ ಯಾಕೆಂತ ಹೇಳಿದರೆ, ಡೆಲ್ಲಿಯಲ್ಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದು ಕೇಂದ್ರ ಸರ್ಕಾರದ ಕೈಯಲ್ಲಿ. ಇದು ಎಕ್ಸ್ಟರ್ನಲ್ ಮಿನಿಸ್ಟ್ರಿಯಲ್ಲಿ ವೀಸಾ ಕೊಟ್ಟಿದ್ದಾರೆ. ಇಡೀ ದೇಶದವರು ಮಾತ್ರ ಅಲ್ಲ, ಹೇಗೆ ಬಂದಿದ್ದೀವಿ 18 ದೇಶದ ಧಾರ್ಮಿಕ ಮುಖಂಡರಿಗೆ ಮತ್ತು ಈ ಜಮಾತಿನಲ್ಲಿ ಭಾಗವಂಥ ಜನಸಾಮಾನ್ಯರಿಗೆ, ಬೇರೆ ಬೇರೆ ದೇಶದವರಿಗೆ ಎಲ್ಲರಿಗೂ ಕೂಡ ಇವರು ವೀಸಾ ಕೊಟ್ಟಿದ್ದಾರೆ. ನಾವು ನಮ್ಮ ದೇಶದವರು ಬರೋದು ಬೇರೆ ಲಾಕ್ಡೌನ್ ಮಾಡಿ ಅಂತ ಹೇಳ್ತೇವೆ, ಮತ್ತು ಇವರು ವಿದೇಶದವರಿಗೆ ವೀಸಾ ಯಾಕೆ ಇಶ್ಯೂ ಮಾಡಿದ್ರು ಅಂತ ಈಗ ಚರ್ಚೆ. ವೀಸಾ ಈ ಕಾರ್ಯಕ್ರಮ ಬರಲಿಕ್ಕೆ ವೀಸಾವನ್ನು ಯಾಕೆ ಇಶ್ಯೂ ಮಾಡಿದರು ವಿದೇಶಾಂಗ ಸಚಿವ? ಇದಕ್ಕೆ ಅವರು ಹೇಳ್ತಾರೆ ನಾವು ಈ ಕಾರ್ಯಕ್ರಮಕ್ಕೆ ಬರೋದು ಅಂತೇಳಿ.
ವಿದೇಶದಿಂದ ಬರುವಂಥ ವಿಸಿಟರ್ ಬಗ್ಗೆ ಜಾಗ್ರತೆ ಬೇಕಲ್ಲ. ಆಯಿತು, ವೀಸಾ ಕೊಟ್ಟರು, ಬಂದಾಗ ಇವ್ರನ್ನ ಯಾಕೆ ಚೆಕ್ ಮಾಡಲಿಲ್ಲ? ಫಾರಿನಿಂದ ಬಂದಿದ್ದಾರೆ, ಇವ್ರಿಗೆ ವೈರಸ್ ಉಂಟಂತೇಳಿ ಮಾರ್ಚ್ 12ಕ್ಕೆ ಬಂದು ಲ್ಯಾಂಡ್ ಆಗ್ತಾರೆ ಅಂತ ಹೇಳಿದರೆ ಇಲ್ಲಿಗೆ, ಇವ್ರಿಗೆ ಯಾಕೆ ಇವರು ಚೆಕ್ ಮಾಡಲಿಲ್ಲ? ಆಯ್ತು, ಇವತ್ತಿಗೂ ಕೂಡ ಪಟ್ಟಿ ಕೊಡ್ತಾರ ಯಾವ ದೇಶದಿಂದ ಬಂದಿದ್ದಾರೆ ಅಂತೇಳಿ, ಎಷ್ಟು ಜನ ಇದಕ್ಕೆ ಕಾರ್ಯಕ್ರಮ ಭಾಗವಹಿಸಂತೇಳಿ, ಇವತ್ತು ಕೂಡ ಪಟ್ಟಿ ಸಿಗ್ತಾ ಇಲ್ಲ. ಅವತ್ತು ಅವ್ರಿಗೆ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಪರ್ಮಿಷನ್ ಕೊಡೋದಿಲ್ಲ ಮತ್ತು ವೀಸಾ ನಿಮಗೆ ಕೊಡೋದಿಲ್ಲ ಅಂತ ಜವಾಬ್ದಾರಿರುವಂತಹ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿರ್ದಿಷ್ಟವಾದ ಒಂದು ಕ್ರಮ, ಆ ಕ್ರಮ ಕೋವಿಡ್ ವೈರಸನ್ನು ತಡೆಗಟ್ಟುವಂಥ ಕ್ರಮ, ಅದರಲ್ಲಿ ನಾವು ವಿಫಲವಾಗಿದೆ ಅಂತ ನಾವು ಇವತ್ತು ಹೇಳುವಂಥದ್ದು. ಬರೋದನ್ನೆಲ್ಲ ಬರಲಿಕ್ಕೆ ಬಿಟ್ಟು, ಕಾರ್ಯಕ್ರಮ ಮಾಡಲಿಕ್ಕೆಲ್ಲ ಪರ್ಮಿಷನ್ ಕೊಟ್ಟು, ಈಗ ಬೇರೆಯವರ ಮೇಲೆ ಅಜ್ಜಿ ಅದು ಈಜಿ ಅದು ಯಾವ ರೀತಿ ನಿಲ್ಲುವುದು ಇದು ಈಗ ಚರ್ಚೆ ಮಾಡೋ ವಿಚಾರ ಅಲ್ಲ. ಈಗ ಪರಸ್ಪರದಲ್ಲಿ ಚರ್ಚೆ ಇಲ್ಲ. ನಾವು ಪರಸ್ಪರ ಈಗ ಅವ್ರ ಮೇಲೆ ನಾವು ದೋಷ ಮಾಡೋದಿಲ್ಲ. ಆದರೆ ಈ ಪರಸ್ಪರ ಈ ರೀತಿ ಮಾತಾಡೋಂಥ ಸಮಯ ಇಲ್ಲ ಇದು. ಇದೆಲ್ಲರಿಗೂ ಒಗ್ಗಟ್ಟಾಗಿ ಇದ್ರ ಬಗ್ಗೆ ಹೋರಾಡಬೇಕನ್ನ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ಎಲ್ಲರನ್ನ ಕಳಕಳಿ ವಿನಂತಿ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರಿಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಹಾಕುವಂಥ ವಿಚಾರ. ದಯವಿಟ್ಟು ಮನೆಯಲ್ಲಿ ಕೂತ್ಕೊಂಡು ಏನಿಲ್ಲ ಒಂದು ಒಳ್ಳೆ ಪ್ರಾರ್ಥನೆ ಆದರೂ ಮಾಡಿ ಮಾರ, ದೇವರು ನಿಮಗೂ ಒಳ್ಳೆ ಬುದ್ಧಿ ಕೊಡ್ಬೋದು, ನಮ್ಮ ದೇಶಕ್ಕೂ ಕೂಡ ಉತ್ತಮವಾದ ವಿಚಾರ ಇವತ್ತು ಆಗ್ಬೋದು. ಅದು ಅಲ್ಲದಿದ್ದರೆ ಒಂದು ಕೊರೋನಾ ಫಿಟ್ನೆಸ್ ಅಂತ ಮಾಡಿ, ಸ್ವಲ್ಪ ಎಕ್ಸಸೈಸ್, ಸ್ವಲ್ಪ ಯೋಗ, ಸ್ವಲ್ಪ ವಾಕಿಂಗ್, ಸ್ವಲ್ಪ ಬೇರೆ ಬೇರೆ ಕಾರ್ಯಕ್ರಮ ಏನಿದೆ, ಒಂದು ಕೊರೋನಾ ಫಿಟ್ನೆಸ್ ಅಂತ ಆಲೋಚನೆ ಮಾಡಿ ಆ ಕೆಲಸ ಆದರೂ ಮಾಡಿ. ಇದು ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವಂತಹ ಈ ಪೋಸ್ಟನ್ನು ಹಾಕುವುದು, ಒಬ್ಬರಿಗೂ ದ್ವೇಷಿಸುವಂಥ ಪೋಸ್ಟನ್ನು ಹಾಕುವುದು, ಎಲ್ಲಿಂದ ಬಂದ ಪೋಸ್ಟನ್ನು ಹಾಕಿ ಇಲ್ಲಿ ತಲೆ ಕೆಡಿಸೋದು, ಇದೆಲ್ಲ ಅಗತ್ಯ. ಯಾರು ಕೂಡ ಇದು ಮಾಡಬಾರ್ದು. ಈ ರೀತಿ ಮಾಡೋರೆಲ್ಲರೂ ಕೂಡ ದೇಶ ದ್ರೋಹಿಗಳಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಪೊಲೀಸ್ ಯಾರೇ ಇರಲಿ, ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು. ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವವರು, ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಹೋದಾಗ ಏನಾದರೂ ಅವರಿಗೆ ಸಹಕಾರ ಮಾಡದಿದ್ದರೆ, ಗೊಂದಲ ಮಾಡೋದು ಅಂಥವ್ರು ಕೂಡ ಕಟ್ಟುನಿಟ್ಟಿನ ಇವತ್ತು ಕ್ರಮ ಜರುಗಿಸಲಿ. ನಾವೆಲ್ಲರೂ ಕೂಡ ಸಂಪೂರ್ಣ ಬೆಂಬಲ ನಾವು ಇವತ್ತು ಕೊಡ್ತೇವೆ. ಇವತ್ತು ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ತೀರ್ಮಾನ ತಗೊಂಡು, ದಿವಸಕ್ಕೊಂದು ತೀರ್ಮಾನ ತಗೊಂಡು ನಾವು ಮಾತಾಡಲಿಕ್ಕೆ ಹೋಗಲಿಲ್ಲ. ಯಾಕೆ? ಸರ್ಕಾರದ ಕೆಲಸ ಅವ್ರು ಮಾಡ್ತಾರೆ ಇದರಲ್ಲಿ. ಸೊ ಅದಕ್ಕೆ ನಾವು ಸಹಕಾರ ಇವತ್ತು